ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ ರಾಜ್ಯ ಘಟಕವು ರಾಜ್ಯವ್ಯಾಪಿ ಒಂದು ಅಭಿಯಾನವನ್ನು ಕೈಗೊಂಡಿದೆ. ನವೆಂಬರ್ 16ರಿಂದ ನವೆಂಬರ್ 30ರವರೆಗೆ ಈ ಅಭಿಯಾನ ಕರ್ನಾಟಕದಾದ್ಯಂತ ನಡೀತದೆ. ಇದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಒಮ್ಮೆ ನಮ್ಮ ರಾಜ್ಯದ ಎಲ್ಲ ಜನತೆಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪರಿಚಯಗೊಳಿಸಬೇಕು ಎಂಬಂಥ ಒಂದು ಉದ್ದೇಶವಿಟ್ಟು ಮಾಡಿದಂಥ ಈ ಒಂದು ಅಭಿಯಾನ. ಹತ್ತಿರದ ನೋಡಿ, ಲೋಕ ಗ್ರಾಮಾದರೂ ನನ್ನ ಹತ್ತಿರದ ನೆರೆಕೆರೆಯನ್ನು ನಾನು ಅರಿಯುವುದಿಲ್ಲ. ಇದು ದೊಡ್ಡ ಒಂದು ನಮ್ಮ ದುರಂತ. ಇಲ್ಲಿ ನೋಡಿ, ಈ ದೇಶ ಅಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತರು, ಬೌದ್ಧರು, ಫಾರ್ಸಿಗಳು, ಬೇರೆ ಬೇರೆ ಮತ ಧರ್ಮದವರು ಜೀವಿಸುವಂಥ ಒಂದು ದೇಶ. ಇಲ್ಲಿ ನಾನು ಹಿಂದೂ ಧರ್ಮದ ಬಗ್ಗೆ ಅರಿಯದಿದ್ದರೆ ದೊಡ್ಡ ಅವಾಂತರ ಆಗ್ತದೆ, ದೊಡ್ಡ ಅವಾಂತರ. ನನ್ನ ಮನೆಗೆ ನೀವು ಬಂದು ನೋಡಿದರೆ ನನ್ನ ಮನೆಯಲ್ಲಿ ಭಗವದ್ಗೀತೆಗಳಿದೆ, ಗೀತೆಯ ಸಾರಗಳಿವೆ, ಬೈಬಲ್ ಇದೆ, ಕುರ್ಆನ್ ಇದೆ. ಜಮಾತ್ ಇಸ್ಲಾಮಿಯ ಇಲ್ಲಿ 2 ಗ್ರಂಥಾಲಯಗಳಿವೆ. ಆ 2 ಗ್ರಂಥಾಲಯವನ್ನು ನೀವು ಪ್ರವೇಶಿಸುವಾಗಲೇ ಸಿಗುವುದು ಗೀತೆಯ ಸಾರಗಳು, ಉಪನಿಷತ್ತುಗಳು, ಬೈಬಲ್, ಹೀಗೆ ಸರ್ವಧರ್ಮದ ಅಧ್ಯಯನಕ್ಕೆ ಬೇಕಾಗಿ ಎಲ್ಲ ನಾವು ವ್ಯವಸ್ಥೆಯನ್ನು ಕೂಡ ಮಾಡಿಟ್ಟಿದ್ದೇವೆ. ಜಮಾತ್ ಇಸ್ಲಾಮಿಯ ದೊಡ್ಡ ಒಂದು ಉದ್ದೇಶ ಏನಿದೆ ಇದರಲ್ಲಿ, ನಾನು ಹೇಳುವುದಾದರೆ ಎಲ್ಲ ಧರ್ಮದ ಮಹಾಪುರುಷರನ್ನು ನಾವು ಪರಿಚಯಗೊಳಿಸಬೇಕೆಂದು. ಹಿಂದೂ ಮುಸಲ್ಮಾನರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪರಿಚಯಗೊಳಿಸಿದರೆ, ಕೃಷ್ಣಾಷ್ಟಮಿಯ ಸಮಯದಲ್ಲಿ ಹಿಂದೂಗಳು ಶ್ರೀಕೃಷ್ಣರನ್ನು ಅವರನ್ನು ನಮಗೆ ಪರಿಚಯಗೊಳಿಸಬೇಕು, ರಾಮ ಅವರನ್ನು ನಮಗೆ ಪರಿಚಯಗೊಳಿಸಬೇಕು. ಕ್ರೈಸ್ತ ಧರ್ಮದಲ್ಲಿ ಬರುವ ಜೀಸಸ್ ಕ್ರೈಸ್ಟ್, ಪವಿತ್ರ ಕುರಾನ್ನಲ್ಲಿ ಅವರನ್ನು ಈಸಾ ಅಲೈಹಿಸ್ಸಲಾತು ವಸ್ಸಲಾಂ ಹೇಳಲಾಗ್ತದೆ. ಅವರ ಹೆಸರು ಕೇಳಿದ್ರು ನಾವು ಅಲೈಹಿಸ್ಸಲಾತು ವಸ್ಸಲಾಂ ಕೇಳಬೇಕು. ಮಹಾಪುರುಷರ ಒಂದು ಪರಿಚಯ ನಾವು ಕೊಟ್ಟೆಂದಾದರೆ ನಮಗೆ ಸಿಗುವುದು ಒಂದೇ ಅದರಲ್ಲಿ ಆನ್ಸರ್. ಎಲ್ಲಿ ಕೂಡ ಯಾವುದೇ ಧರ್ಮ, ಯಾವುದೇ ಮತ, ಎಲ್ಲಿ ಕೂಡ ಮಾನವನ ಮೇಲೆ ತಾರತಮ್ಯ ಮಾಡುವುದಿಲ್ಲ. ಹಿಂದೂ ಧರ್ಮದಲ್ಲಿ ವಸುದೇವ ಕುಟುಂಬ ಅಲ್ಲ, ಇಡೀ ಜಗತ್ತೇ ಒಂದು ಕುಟುಂಬ. ಪವಿತ್ರ ಕುರಾನ್ನಲ್ಲಿ ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಇಡೀ ಜಗತ್ತಿನ ಮಾನವರು ದೇವನ ಕುಟುಂಬವಾಗಿದ್ದಾರೆ ಹೇಳಲಾಗ್ತದೆ. ಜಗತ್ತಿನ ಮಾನವರೆಲ್ಲರೂ ದೇವನ ಕುಟುಂಬವಾಗಿದ್ದಾರೆ ಎಂದು. ಯಾರು ದೇವನ ಕುಟುಂಬದ ಬಗ್ಗೆ ಕಾರುಣ್ಯ ತೋರಿಸ್ತಾನೋ ಅವನ ಮೇಲೆ ದೇವನು ಕಾರುಣ್ಯ ತೋರಿಸ್ತಾನೆ. ಅದು ಯಾವುದೇ ಮತಧರ್ಮಕ್ಕೆ ಸೀಮಿತ ಅಲ್ಲ, ಯಾವುದೇ ಮತಧರ್ಮಕ್ಕೆ ಅದು ಸೀಮಿತ ಅಲ್ಲ. ಆಗ ಏನಾಗ್ತದೆ ಎಂದರೆ, ಎಲ್ಲ ಧರ್ಮಗಳ ಸತ್ಯ ನಮಗೆ ಮನತಾಗ್ತದೆ. ಎಲ್ಲ ಧರ್ಮಗಳು ಹೇಳುವುದೇನು? ನ್ಯಾಯ, ಸತ್ಯ ಅಲ್ಲ, ಪರಧರ್ಮ ಸಹಿಷ್ಣುತೆ, ನೆರೆಯವರನ್ನು ಪ್ರೀತಿಸುವುದು, ತಂದೆ ತಾಯಿ ಗೌರವಿಸುವುದು, ಗುರು ಹಿರಿಯರನ್ನು ಗೌರವಿಸುವುದು, ಸೇವೆ ಮಾಡುವುದು, ಇಂತಹ ಕಲ್ಪನೆಗಳು ಮಾತ್ರ ಧರ್ಮಗಳು ಹೇಳುವುದು. ನಮ್ಮಲ್ಲಿ ಏನಾಗಿದೆ, ಧರ್ಮ ಎಂದರೆ ಅದು ನಿಗೂಢಾಗಿದೆ. ಇದು ದೊಡ್ಡ ಒಂದು ದುರಂತ. ಹಿಂದೂ ಧರ್ಮದ ಆಚರಣೆಗಳು ಬರುವಾಗ ಮುಸಲ್ಮಾನರಿಗೆ ಹೆದರಿಕೆ. ಒಂದು 20, 30, 40, 20 ವರ್ಷಕ್ಕಿಂತ ಮುಂಚೆ ಇಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ದೀಪಾವಳಿ ಬರುವಾಗ ಎಲ್ಲರೂ ಸೇರ್ತಾ ಇದ್ರು, ಈದ್ ಬರುವಾಗ ಎಲ್ಲರೂ ಸೇರ್ತಾ ಇದ್ರು, ಕ್ರಿಸ್ಮಸ್ ಬರುವಾಗ ಎಲ್ಲರೂ ಸೇರ್ತಾರೆ. ಕೇರಳದಲ್ಲಿ ನೋಡಿ ಎಷ್ಟೊಂದು ಭಾವೈಕ್ಯದ ಒಂದು ಅವಸ್ಥೆ ಅದು ನಾವು ನೋಡುವ. ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಪರಿಚಯಗೊಳಿಸಿದ ಯಾಕೆಂದರೆ ಪ್ರವಾದಿಯ ಬಗ್ಗೆ ಹಲವು ಕಲ್ಪನೆಗಳಿವೆ ಅಲ್ಲ. ನಮ್ಮ ಸಮಾಜದಲ್ಲಿ ಬೇರೆ ಬೇರೆ ತಪ್ಪು ಕಲ್ಪನೆಗಳಿರ್ಬೋದು, ಬೇರೆ ಬೇರೆ ಕಲ್ಪನೆಗಳಿರ್ಬೋದು. ಆದರೆ ಪ್ರವಾದಿಯನ್ನು ಯಾರು ಪರಿಚಯಿಸಿದ್ರು? ಮುಸಲ್ಮಾನರು ಪರಿಚಯಿಸಿದ್ರು. ಅದಕ್ಕಾಗಿ ಇಂಥ ಒಂದು ಅಭಿಯಾನವನ್ನು ನಾವು ಕೈಗೊಂಡಿದ್ದೇವೆ. ಈ ಅಭಿಯಾನದಲ್ಲಿ ಇದು ಕೂಡ ಒಂದು ಅಂಗವೇ. ಸೆಮಿನಾರ್ಗಳು ಇದರ ಅಂಗ, ಪ್ರಬಂಧ ಸ್ಪರ್ಧೆ ಇದರ ಅಂಗ, ಎಲ್ಲ ಇದರ ಅಂಗ ಆಗಿದೆ. ಎಲ್ಲ ಇದೆ. ಯಾವುದೆಲ್ಲ ಕಾರ್ಯಕ್ರಮ ನೋಡಿ, ಮೊನ್ನೆ ನಾವು ನಮ್ಮ ನಗರಸಭೆ ಮತ್ತು ಜಮಾತ್ ಇಸ್ಲಾಮಿ ಹಿಂದೂ ಉಳ್ಳಾಳ ನಮ್ಮ ಬಬ್ಬುಗಟ್ಟೆಯಲ್ಲಿ ಒಂದು ದೊಡ್ಡ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದೆವು. ಅದು ಇದರ ಅಂಗ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಚ್ಛತೆ ಬಗ್ಗೆ ಅತ್ಯಂತ ಉನ್ನತವಾದ ಆದೇಶ. ಅದು ಕೇವಲ ಪ್ರವಾದಿಗಳಲ್ಲ, ಎಲ್ಲ ಮತಧರ್ಮದ ಎಲ್ಲ ಮಹಾಪುರುಷರು ಜನರ ಸೇವೆಯನ್ನು ಮಾಡಿದ್ದಾರೆ. ಯಾವುದೇ ಒಂದು ಮತಧರ್ಮದ ಸೇವೆ ಮಾಡಲಿಲ್ಲ, ಜನಾಂಗದ ಸೇವೆ ಅಲ್ಲ. ಅಲ್ಲಿ ನೀವು ಯಾವುದೇ ಧರ್ಮದ ಮಹಾಪುರುಷರು ಅವರನ್ನು ನಾವು ನೇರವಾಗಿ ಅಧ್ಯಯನ ಮಾಡಿದಾಗ ನಮಗೆ ಸಿಗುವ ಉತ್ತರ, ಅವರು ಜನರ ಸೇವೆ ಮಾಡಿದ್ದಾರೆ, ಜನರಿಗಾಗಿ ಕೆಲಸ ಮಾಡಿದ್ದಾರೆ, ಜನರ ಶಾಂತಿ, ಸುಭಿಕ್ಷೆ, ಉನ್ನತಿಗಾಗಿ ಅವರು ಕೆಲಸ ಮಾಡಿದ್ದಾರೆ ಎಂಬುದಾಗಿದೆ. ಈ ತಿಂಗಳು ಪ್ರವಾದಿ ಮೊಹಮ್ಮದರು ಜನಿಸಿದಂತಹ ತಿಂಗಳಾಗಿದೆ. ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಬಂದಂತಹ ಓರ್ವ ಶ್ರೇಷ್ಠ ವ್ಯಕ್ತಿ, ಓರ್ವ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಈ ಜಗತ್ತಿನ ಇತಿಹಾಸವನ್ನು ನಾವು ಅಧ್ಯಯನ ನಡೆಸಿದರೆ ಈ ಜಗತ್ತಿಗೆ ಅನೇಕ ಮಹಾಪುರುಷರುಗಳು ಬಂದಿದ್ದಾರೆ, ಅನೇಕ ಸಮಾಜ ಸುಧಾರಕರು ಬಂದಿದ್ದಾರೆ. ಅವರೆಲ್ಲರ ಹೆಸರನ್ನು
ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವರ ಹೆಸರಾದರೂ ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಶ್ರೀರಾಮ, ಶ್ರೀಕೃಷ್ಣ, ಜೀಸಸ್ ಕ್ರಿಸ್ಟ್, ಪ್ರೊಫೆಟ್ ಮೊಹಮ್ಮದ್, ಅದೇ ರೀತಿ ಮದರ್ ತೆರೇಸಾ, ಅಂಬೇಡ್ಕರ್, ಬುದ್ಧ, ಬಸವಣ್ಣ, ಸ್ವಾಮಿ ವಿವೇಕಾನಂದ ಮುಂತಾದಂತಹ ಮಹಾಪುರುಷರುಗಳ ಹೆಸರುಗಳು ನಮಗೆಲ್ಲರಿಗೂ ಕೂಡ ಕಂಠಪಾಠವಾಗಿದೆ. ಇವರ ಜೀವನ ಚರಿತ್ರೆ ಸ್ವಲ್ಪ ಮಟ್ಟಿಗಾದರೂ ನಮಗೆ ತಿಳಿದಿದೆ. ನಾವು ಯಾತಕ್ಕಾಗಿ ಈ ಮಹಾಪುರುಷರುಗಳನ್ನು ನೆನಪಿಸ್ತಾ ಇದ್ದೇವೆ, ನಾವು ಸ್ಮರಿಸ್ತೇವೆ ಅಂತ ಹೇಳಿದರೆ, ಅವರು ಈ ಸಮಾಜದಲ್ಲಿ ಒಳಿತಿನ ಕಾರ್ಯಗಳನ್ನು ಮಾಡಿದ್ದಾರೆ, ಸಮಾಜ ಸುಧಾರಣೆಯ ಕೆಲಸವನ್ನು ಮಾಡಿದ್ದಾರೆ. ಆದ ಕಾರಣ ನಾವು ಅವರೆಲ್ಲರನ್ನೂ ಕೂಡ ಗೌರವ ಭಾವದೊಂದಿಗೆ ನಾವು ಸ್ಮರಿಸ್ತೇವೆ, ನೆನಪಿಸ್ತೇವೆ. ನಾವು ನೆನಪಿಸಲೇಬೇಕು. ನಾವು ಅವರ ಜೀವನವನ್ನು ಅಧ್ಯಯನ ನಡೆಸಲೇಬೇಕಾಗಿದೆ. ಯಾಕೆಂತ ಹೇಳಿದರೆ ಅವರೆಲ್ಲರೂ ಕೂಡ ಸಮಾಜ ಸುಧಾರಕರಾಗಿದ್ದಾರೆ. ಯಾರಿಗೆ ಸಮಾಜ ಸುಧಾರಣೆಯ ಕಾಳಜಿ ಇದೆಯೋ, ಆ ಒಂದು ಹಂಬಲ ಇದೆಯೋ, ಆ ಒಂದು ತುಡಿತ ಇದೆಯೋ, ನಿಜವಾಗಿಯೂ ಅವರೆಲ್ಲರೂ ಕೂಡ ಇಂತಹ ಮಹಾಪುರುಷರುಗಳ ಜೀವನವನ್ನು ಅಧ್ಯಯನ ನಡೆಸ್ತಾರೆ. ಅವರ ಜೀವನದಿಂದ ಪಾಠವನ್ನು ಗಳಿಸ್ತಾರೆ. ಅವರ ಜೀವನದ ಸಂದೇಶ ಏನು, ಅವರು ಯಾವ ರೀತಿ ಇಲ್ಲಿ ಇಂತಹ ಒಂದು ಪರಿವರ್ತನೆಯನ್ನು ತಂದರು, ಅವರ ಕಾರ್ಯಸೂಚಿ ಏನಾಗಿತ್ತು, ಇದೆಲ್ಲವನ್ನು ಕೂಡ ತಿಳಿಯಬೇಕಾದುದು ಓರ್ವ ಮಾನವ ಪ್ರೇಮಿಯ, ಓರ್ವ ಸೌಹಾರ್ದ ವಾಹಕನ ಅತಿ ಅಗತ್ಯವಾಗಿದೆ. ನಾವೆಲ್ಲ ಮಹಾಪುರುಷಗಳ ಜೀವನ ಚರಿತ್ರೆಯನ್ನು ನಾವು ಅಧ್ಯಯನ ನಡೆಸಬೇಕಾಗಿದೆ. ಯಾಕೆಂತ ಹೇಳಿದರೆ ಅವರು ಇಲ್ಲಿ ಸಮಾಜ ಕಟ್ಟುವ ಕೆಲಸವನ್ನು ಮಾಡಿದರೆ ಹೊರತು ಸಮಾಜ ಒಡೆಯುವ ಕೆಲಸವನ್ನು ಅವರೆಂದೂ ಮಾಡಲಿಲ್ಲ. ಅವರ ಆಚಾರ ವಿಚಾರಗಳು ಭಿನ್ನವಾಗಿರಬಹುದು, ಅವರ ಧರ್ಮ ಬೇರೆ ಬೇರೆಯಾಗಿರಬಹುದು, ಆದರೆ ಅವರೆಲ್ಲರೂ ಮಾಡಿದ್ದು ಈ ಸಮಾಜದ ಒಳಿತಿನ ಕೆಲಸವಾಗಿದೆ. ಸಮಾಜದ ಒಳಿತಿಗಾಗಿ ಅವರು ದುಡಿದರು, ಸಮಾಜದ ಸುಧಾರಣೆಗಾಗಿ ಅವರು ಇಲ್ಲಿ ಕೆಲಸ ಮಾಡಿದರು. ಈ ರೀತಿ ಇಂತಹ ಮಹಾಪುರುಷರಗಳ ಶೃಂಖಲೆಯಲ್ಲಿ ಪ್ರವಾದಿಗಳು ಬರ್ತಾರೆ ಈ ಜಗತ್ತಿನಲ್ಲಿ. ಇಸ್ಲಾಂ ಇತಿಹಾಸ ಹೇಳ್ತದೆ 1 ಲಕ್ಷಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಪ್ರವಾದಿಗಳು ಬಂದಿದ್ದಾರೆ ಅಂತ ಹೇಳಿ. ಒಂದು ವರದಿಯ ಪ್ರಕಾರ 1,24,000 ಪ್ರವಾದಿಗಳು ಈ ಜಗತ್ತಿಗೆ ಬಂದಿದ್ದಾರೆ. ಅವರು ಕೂಡ ಇಲ್ಲಿ ಮಾಡಿದ್ದು ಸಮಾಜ ಸುಧಾರಣೆಯನ್ನಾಗಿದೆ. ಮನುಷ್ಯನನ್ನು ತಿದ್ದುವ ಕೆಲಸ, ಸಮಾಜವನ್ನು ತಿದ್ದುವಂತಹ ಕೆಲಸ, ಸಮಾಜವನ್ನು ಪರಿವರ್ತಿಸುವಂತಹ ಕೆಲಸ. ಯಾವಾಗೆಲ್ಲ ಮಾನವನು ದಾರಿ ತಪ್ಪಿ ಅಲೆದಾಡ್ತಾನೋ, ದಾರಿ ತಪ್ಪಿ ಸಾಗ್ತಾನೋ, ತನ್ನ ಉದ್ದೇಶದಿಂದ ವ್ಯತಿಚಲಿಸ್ತಾನೋ, ಆವಾಗೆಲ್ಲ ದೇವನು ಮನುಷ್ಯರಲ್ಲಿ ಓರ್ವ ಪ್ರವಾದಿಯನ್ನು ಇಲ್ಲಿ ನಿಯುಕ್ತಿಗೊಳಿಸ್ತಾನೆ. ಆ ಪ್ರವಾದಿಗಳ ದೌತ್ಯ, ಅವರ ಕಾರ್ಯಭಾರ, ಅವರ ಹೊಣೆಗಾರಿಕೆ ಏನು ಅಂತ ಹೇಳಿದರೆ ಜನರಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ಮಾಡುವುದು. ಇದು ದೇವನ ಕೆಲಸ. ದೇವನು ಈ ಕೆಲಸವನ್ನು ಮಾಡಲೇಬೇಕು. ನಮ್ಮ ಕಣ್ಣ ಮುಂದಿರುವಂತಹ ಈ ವಿಸ್ಮಯಕಾರಿ ಜಗತ್ತು, ಈ ಜಗತ್ತನ್ನು ಉಂಟು ಮಾಡಿದವರು ಯಾರು ಎಂದು ಪ್ರಶ್ನಿಸಿದರೆ ಎಲ್ಲರ ಒಂದೇ ಉತ್ತರ, ದೇವನಾಗಿದ್ದಾನೆ ಎಂದು. ಇಲ್ಲಿ ಗಾಳಿ ನೀಡುವವನು ಯಾರು, ನೀರು ಕೊಡುವವನು ಯಾರು, ಇಲ್ಲಿ ಅನ್ನಾಹಾರವನ್ನು ಒದಗಿಸುವವನು ಯಾರು, ನಮ್ಮ ಸುತ್ತಮುತ್ತಲಿರುವಂತಹ ಜೀವಜಾಲಗಳನ್ನು ಸೃಷ್ಟಿಸಿ ಅದನ್ನು ಪರಿಪಾಲಿಸುವವನು ಯಾರು, ಸೂರ್ಯ ಚಂದ್ರನನ್ನು ನಿಯಂತ್ರಿಸುವವನು ಯಾರು? ಈ ಪ್ರಶ್ನೆಗೆ ಎಲ್ಲರ ಒಂದೇ ಉತ್ತರವಾಗಿದೆ, ದೇವನು ಎಂದು. ಅದೇ ರೀತಿ ದೇವನು ಈ ಜಗತ್ತನ್ನು ಮನುಷ್ಯನಿಗಾಗಿ ಉಂಟು ಮಾಡಿದನು. ಇಲ್ಲಿರುವಂತಹ ವಸ್ತುಗಳನ್ನು ಮನುಷ್ಯನು ಅವಲಂಬಿತನಾಗಿದ್ದಾನೆ, ವಸ್ತುಗಳಿಗೆ ಮನುಷ್ಯನು ಅವಲಂಬಿತನಾಗಿದ್ದಾನೆ. ಮನುಷ್ಯನು ಈ ಲೋಕದಲ್ಲಿ ಜೀವಿಸಬೇಕಾದರೆ ಇಲ್ಲಿ ನೀರು ಬೇಕು, ಇಲ್ಲಿ ಗಾಳಿ ಬೇಕು, ಅನ್ನಾಹಾರ ಬೇಕು, ಇಲ್ಲಿ ಸೂರ್ಯ ಬೇಕು, ಚಂದ್ರ ಬೇಕು, ನಕ್ಷತ್ರಗಳು ಬೇಕು. ಇದೆಲ್ಲವೂ ಕೂಡ ದೇವನು ಮನುಷ್ಯನಿಗಾಗಿ ಉಂಟು ಮಾಡಿದಂತಹ ವಸ್ತುಗಳಾಗಿದೆ. ಈ ಜಗತ್ತನ್ನು ದೇವನು ಮನುಷ್ಯನಿಗಾಗಿ ಉಂಟು ಮಾಡಿದನು. ಆದರೆ ಈ ಸೃಷ್ಟಿಗಳು, ದೇವನ ಇನ್ನಿತರ ಸೃಷ್ಟಿಗಳಿಗೆ ಮನುಷ್ಯನ ಅಗತ್ಯ ಇಲ್ಲ. ಇಲ್ಲಿ ಸೂರ್ಯ ಅಸ್ತಮಿಸಲಿಕ್ಕೆ, ಸೂರ್ಯ ಉದಯಿಸಲಿಕ್ಕೆ ಮನುಷ್ಯನು ಬೇಕಾಗಿಲ್ಲ. ಇಲ್ಲಿ ಗಾಳಿ ಬೀಸಲಿಕ್ಕೆ ಮನುಷ್ಯನ ಅಗತ್ಯ ಇಲ್ಲ. ಸಮುದ್ರಗಳಲ್ಲಿ ಮೀನುಗಳು ಉತ್ಪತ್ತಿಯಾಗಲಿಕ್ಕೆ ಮನುಷ್ಯನ ಅಗತ್ಯ ಇಲ್ಲ. ಆದರೆ ಮನುಷ್ಯನಿಗೆ ಎಲ್ಲ ವಸ್ತುಗಳ ಅಗತ್ಯ ಇದೆ. ದೇವನು ಮನುಷ್ಯನನ್ನು ಈ ರೀತಿ ಸೃಷ್ಟಿಸಿ ಸುಮ್ಮನೆ ಬಿಟ್ಟು ಬಿಡಲಿಲ್ಲ. ಬದಲಾಗಿ ಮನುಷ್ಯನಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾನೆ. ಇದು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗುವಂತಹದ್ದು. ನಮ್ಮ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಹೇಳ್ತದೆ. ಮನುಷ್ಯನಂತ ಹೇಳಿದರೆ ಯಾರು? ಮನುಷ್ಯನು ಯಾರು? ಅವನ ಅಸ್ತಿತ್ವ ಈ ಭೂಲೋಕದಲ್ಲಿ ಯಾತಕ್ಕಾಯಿತು? ಮನುಷ್ಯನು ಯಾಕಾಗಿ ಈ ಭೂಮಿಗೆ ಬಂದಿದ್ದಾನೆ? ಅವನು ಇತರ ಪ್ರಾಣಿಗಳಂತೆ ಒಂದು ಪ್ರಾಣಿಯೇ? ಅವನು ಇತರ ಪ್ರಾಣಿಗಳಂತೆ ಒಂದು ಪ್ರಾಣಿಯೇ? ಅಥವಾ ಅದರಾಚೆ ಏನಾದರೂ ಒಂದು ಹೊಣೆಗಾರಿಕೆಗಳಿದೆ, ಜವಾಬ್ದಾರಿಕೆಗಳಿವೆ? ಆತನ ಕರ್ತವ್ಯಗಳೇನು? ಮರಣ ಎಂದರೇನು? ಮರಣದ ನಂತರ
ಜೀವನ ಇದೆಯೇ? ಜೀವನ ಇದೆ ಎಂದಾದರೆ ಅದು ಹೇಗೆ? ಇದೆಲ್ಲವೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಎದ್ದೇಳುವಂತಹ ಪ್ರಶ್ನೆಗಳು. ದೇವನು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾನೆ. ಮನುಷ್ಯನಿಗೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ಲ. ಆದ ಕಾರಣ ಎಲ್ಲರ ಚಿಂತನೆಗಳು, ಎಲ್ಲರ ವಿಚಾರಧಾರೆಗಳು ಬೇರೆ ಬೇರೆಯಾಗಿದೆ. ದೇವನು ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾನೆ. ಮನುಷ್ಯನ ಅಸ್ತಿತ್ವದ ಹಿಂದಿರುವಂತಹ ರಹಸ್ಯ ಏನು, ಈ ಜಗತ್ತಿನ ಹಿಂದಿರುವಂತಹ ರಹಸ್ಯ ಏನು ಎಂಬುದನ್ನು ದೇವನು ಮನುಷ್ಯನಿಗೆ ತಿಳಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ದೇವನು ಮಾಡಿದಂತಹ ಒಂದು ವ್ಯವಸ್ಥೆಯೇ ಪ್ರವಾದಿತ್ವ ಎನ್ನುವಂತಹದ್ದು. ಪ್ರವಾದಿಗಳನ್ನು ಕಳುಹಿಸಿದ. ಪ್ರವಾದಿಗಳು ಮನುಷ್ಯರಿಗೆ ಆತನ ನೈಜ ಸೃಷ್ಟಿಕರ್ತನನ್ನು ಪರಿಚಯಿಸುವಂತಹ ಕೆಲಸ, ಮನುಷ್ಯನು ಈ ಭೂಮುಖದಲ್ಲಿ ಯಾವ ರೀತಿ ಬದುಕಬೇಕು ಎಂಬುದರ ಮಾರ್ಗದರ್ಶನವನ್ನು ಅವರು ಮಾಡಿದನು. ಮರಣ ಅಂತ ಹೇಳಿದ್ರೇನು, ಮರಣದ ನಂತರ ಮುಂದೇನು, ಬಳಿಕ ಏನಾಗಲಿಕ್ಕಿದ್ದಾನೆ ಮನುಷ್ಯನು ಎನ್ನುವಂತಹ ಸಂಶಯಗಳಿಗೆ ಅವರು ಉತ್ತರವನ್ನು ನೀಡ್ತಾರೆ. ಈ ಜಗತ್ತಿಗೆ ಬಂದಂತಹ ಪ್ರಥಮ ಮಾನವ, ಅವರು ಪ್ರಥಮ ಪ್ರವಾದಿಯಾಗಿದ್ದರು. ಹಜರತ್ ಆದಮ್ ಅಲೈಹಿಸ್ಸಲಾಂ ಎಂದು ಇಸ್ಲಾಮಿನಲ್ಲಿ ಅವರನ್ನು ಗುರುತಿಸಲಾಗ್ತದೆ. ಹಜರತ್ ಆದಮ್ ಅಲೈಹಿಸ್ಸಲಾಂ, ಬೈಬಲ್ನಲ್ಲಿ ಆಡಮ್ ಅಂತ ಹೇಳಿ ಅವರನ್ನು ಪರಿಚಯಿಸಲಾಗ್ತದೆ. ಇಸ್ಲಾಂ ಆದಿಮಾನವ ಅಂತ ಹೇಳಿ ಪುರಾಣದಲ್ಲಿ ಬರ್ತದೆ ಅಂತ ಹೇಳಿ. ಮಂಗನಿಂದ ಮಾನವ ಎನ್ನುವಂತಹ ಸಿದ್ಧಾಂತವನ್ನು ಇಸ್ಲಾಂ ಒಪ್ಪುವುದಿಲ್ಲ. ಇಸ್ಲಾಂ ಹೇಳುವುದು ಈ ಜಗತ್ತಿಗೆ ಮನುಷ್ಯನ ಮೂಲ ಮನುಷ್ಯನಿಂದಲೇ ಆಯಿತು ಅಂತ ಹೇಳಿ. ಹಜರತ್ ಆದಮ್ ಅಲೈಹಿಸ್ಸಲಾಂ ಅವರು ಪ್ರಥಮ ಪ್ರವಾದಿ, ಪ್ರಥಮ ಮಾನವರು ಕೂಡ ಆಗಿದ್ದರು. ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ಬಂದಂತಹ ಕೊನೆಯ ಪ್ರವಾದಿ. ಈ ರೀತಿ ಆದಮ್ ಅಲೈಹಿಸ್ಸಲಾಮರಿಂದ ಹಿಡಿದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ತನಕ ಈ ಜಗತ್ತಿಗೆ 1,24,000 ಪ್ರವಾದಿಗಳು ಬಂದಿದ್ದಾರೆ ಅಂತ ಹೇಳಿ ಇಸ್ಲಾಮಿ ಇತಿಹಾಸ ಹೇಳ್ತದೆ. ಪ್ರವಾದಿ ಮೊಹಮ್ಮದರ ಸಂದೇಶಗಳು, ಅವರ ಮಾರ್ಗದರ್ಶನ ಅದು ಸಮಗ್ರವಾಗಿದೆ, ಸಾರ್ವಕಾಲಿಕವಾಗಿದೆ ಮತ್ತು ಸಾರ್ವತ್ರಿಕವಾಗಿದೆ. ಈ ಒಂದು ವಿಚಾರಗಳನ್ನು ನಾವು ಈ ಸಂದರ್ಭದಲ್ಲಿ ಜನರಿಗೆ ಮನವರಿಕೆ ಮಾಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರವಾದಿ ಮೊಹಮ್ಮದರ ಮಾರ್ಗದರ್ಶನ ಅದು ಸಮಗ್ರವಾಗಿದೆ, ಅದು ಪರಿಪೂರ್ಣವಾಗಿದೆ. ಯಾಕೆಂತ ಹೇಳಿದರೆ ಪ್ರವಾದಿ ಮೊಹಮ್ಮದರ ಬಳಿಕ ಈ ಜಗತ್ತಿಗೆ ಬೇರೆ ಪ್ರವಾದಿಗಳು ಬರಲಿಕ್ಕಿಲ್ಲ. ಆದ ಕಾರಣ ದೇವನು ಅವರ ಮುಖಾಂತರ ಆತನ ಧರ್ಮವನ್ನು, ಮನುಷ್ಯರ ಜೀವನ ಸಂಹಿತೆಯನ್ನು ಪರಿಪೂರ್ಣಗೊಳಿಸಿದ, ಸಮಗ್ರಗೊಳಿಸಿದ. ಮತ್ತೆ ಅದಕ್ಕೆ ಸೇರಿಸುವಂತಹ ಅಗತ್ಯ ಇಲ್ಲ. ಅದೇ ರೀತಿ ಅದು ಸಾರ್ವತ್ರಿಕವಾಗಿದೆ. ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದಂತಹ ಸಂದೇಶ ಅಲ್ಲ ಪ್ರವಾದಿ ಮೊಹಮ್ಮದರು ಮುಂದಿಟ್ಟದ್ದು. ಬದಲಾಗಿ ಅದು ಸಾರ್ವತ್ರಿಕ, ಎಲ್ಲ ಧರ್ಮದವರಿಗೂ ಕೂಡ ಅನುಸರಿಸಲಿಕ್ಕೆ, ಅಳವಡಿಸಲಿಕ್ಕೆ ಯೋಗ್ಯವಾದಂತಹ ತತ್ವಾದರ್ಶಗಳೇ ಪ್ರವಾದಿ ಮೊಹಮ್ಮದರು ಬೋಧಿಸಿದ್ದು. ಆದ ಕಾರಣ ಅದು ಸಾರ್ವತ್ರಿಕವಾಗಿದೆ. ಅದನ್ನು ಸಾರ್ವತ್ರಿಕಗೊಳಿಸಬೇಕಾದಂತಹ ಅಗತ್ಯ ಇದೆ. ಅದೇ ರೀತಿ ಸಾರ್ವಕಾಲಿಕವಾಗಿದೆ. ಪ್ರವಾದಿ ಮೊಹಮ್ಮದರು 1450 ವರ್ಷಗಳ ಹಿಂದೆ ಜನಿಸಿದರೂ ಕೂಡ ಅವರ ಮಾರ್ಗದರ್ಶನಗಳು, ಅವರ ಸಂದೇಶ, ಅವರ ಉಪದೇಶ, ಅವರ ಬೋಧನೆಗಳು ಎಲ್ಲ ಕಾಲಘಟ್ಟಕ್ಕೂ ಕೂಡ ಅನ್ವಯವಾಗುವಂತಹದ್ದು. ಪ್ರಳಯದ ತನಕ, ಈ ಜಗತ್ತಿಗೆ ಪ್ರಳಯ ಯಾವಾಗ ಸಂಭವಿಸ್ತದೋ ಅಲ್ಲಿಯ ತನಕ ಹುಟ್ಟುವಂತಹ ಪ್ರತಿಯೊಬ್ಬನಿಗೂ ಕೂಡ ಪ್ರವಾದಿ ಮೊಹಮ್ಮದರ ಶಿಕ್ಷಣ, ಅವರ ಮಾರ್ಗದರ್ಶನ ಅದು ಅಳವಡಿಸಲಿಕ್ಕೆ ಯೋಗ್ಯವಾಗುವಂಥದ್ದು. ಅದು ಎಲ್ಲ ಕಾಲಕ್ಕೂ ಕೂಡ, ಎಲ್ಲ ಕಾಲಗಳಿಗೂ ಕೂಡ ಪ್ರಸ್ತುತವಾದಂತಹ ಸಂದೇಶವಾಗಿದೆ. ಪ್ರಸ್ತುತವಾದಂತಹ ಒಂದು ಸಂದೇಶವಾಗಿದೆ ಪ್ರವಾದಿ ಮೊಹಮ್ಮದರ ಸಂದೇಶ. ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯ ನೇತಾರ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಪ್ರವಾದಿ ಮೊಹಮ್ಮದರು ನಿರಾಡಂಬರವಾಗಿ, ಬಹಳ ಸರಳವಾಗಿ ಬದುಕಿದರು. ಅವರ ಜೀವನ ನಿಷ್ಕಾಪಟ್ಯದಿಂದ ಕೂಡಿತ್ತು. ಅವರು ವಾಗ್ದಾನಗಳ ಬಗ್ಗೆ ಬಹಳ ನಿಷ್ಠೆಯನ್ನು ಪಾಲಿಸ್ತಾ ಇದ್ದರು ಮತ್ತು ಧರ್ಮ ಪ್ರಚಾರದಲ್ಲಿ ಎದೆಗುಂದದೆ ನಿರ್ಭೀತಿಯಿಂದ ಮುನ್ನುಗ್ಗಿದರು ಮತ್ತು ದೇವರ ಮೇಲೆ ಅಚಂಚಲವಾದಂತಹ ನಂಬಿಕೆಯನ್ನು ಇರಿಸಿದರು. ಈ ತತ್ವಾದರ್ಶಗಳೇ, ಪ್ರವಾದಿ ಮೊಹಮ್ಮದರ ಈ ಗುಣ ವಿಶೇಷತೆಗಳೇ ಅವರ ಮುಂದಿದ್ದಂತಹ ಎಲ್ಲ ಅಡ್ಡಿ ಆತಂಕಗಳನ್ನು, ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕಿತೇ ವಿನ ಖಡ್ಗವಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಪ್ರವಾದಿ ಮೊಹಮ್ಮದರ ತತ್ವಾದರ್ಶಗಳಾಗಿದೆ, ಅವರ ಗುಣ ವಿಶೇಷತೆಗಳಾಗಿದೆ ಅಂದು ಅರೇಬಿಯಾವನ್ನು ಬದಲಿಸಿದ್ದು. ಅವರು ಸರಳವಾಗಿ ಬದುಕಿದರು, ನಿರಾಡಂಬರವಾಗಿ ಅವರು ಜೀವನವನ್ನು ಸಾಗಿಸಿದರು. ಬಹಳ ಸರಳತೆಯಿಂದ ಕೂಡಿತು. ಅವರ ಆಹಾರ, ಅವರ ವಸತಿ, ಅವರ ವಸ್ತ್ರ ಇದೆಲ್ಲವೂ ಕೂಡ ಬಹಳ ಸರಳತೆಯಿಂದ ಕೂಡಿತು. ಅವರು ಬಂದರೆ ಜನರು ಎದ್ದೇಳಲಿಕ್ಕೆ ಅವರು ಇಷ್ಟಪಡ್ತಾ ಇರಲಿಲ್ಲ.
ಅವರು ಬಂದರೆ ಅವರು ಹೇಳ್ತಾ ಇದ್ರು ಯಾರು ಕೂಡ ಎದ್ದೇಳಬಾರದು ಅಂತ ಹೇಳಿ. ಸಭೆಗೆ ಬಂದರೆ ಎಲ್ಲಿ ಸ್ಥಳ ಸಿಗ್ತದೋ ಅಲ್ಲಿ ಹೋಗಿ ಕುಳಿತುಕೊಳ್ತಾ ಇದ್ದರು. ವಿಶಿಷ್ಟವಾದಂತಹ ಒಂದು ಪ್ಲೇಸ್ ಬೇಕು, ಒಂದು ಸ್ಥಳ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರಲಿಲ್ಲ. ಅದೇ ರೀತಿ ಹಿರಿಯರನ್ನು ಗೌರವಿಸ್ತಾ ಇದ್ರು, ವಿಧೇಯರಿಗೆ ಸಹಾಯ ಮಾಡ್ತಾ ಇದ್ರು, ಬಡವರೊಂದಿಗೆ ನಿರ್ಗತಿಕರೊಂದಿಗೆ ಅವರು ಬೆರೆಯುತ್ತಾ ಇದ್ದರು. ಬಹಳ ಸರಳವಾದಂತಹ ಜೀವನವನ್ನು ಸಾಗಿಸಿದಂತಹ ವ್ಯಕ್ತಿಯಾಗಿದ್ದರು ಪ್ರವಾದಿ ಮುಹಮ್ಮದರು. ಅದೇ ರೀತಿ ಕಾಪಟ್ಯತೆ ಎಂಬುದು ಇರಲಿಲ್ಲ. ಕೆಡುಕು ತುಂಬಿದಂತಹ ಒಂದು ಸಮಾಜದಲ್ಲಿ ಹುಟ್ಟಿ ಬೆಳೆದಂತಹ ಪ್ರವಾದಿ ಮುಹಮ್ಮದರು ಕೆಡುಕಿಗೆ ಬಳಿ ಬೀಳಲಿಲ್ಲ. ಚಿಕ್ಕಂದಿನಿಂದಲೇ ಜನರು ಅವರನ್ನು ಸಾದಿಕ್, ಅಮೀನ್ ಅಂತ ಹೇಳಿ ಕರೀತಾ ಇದ್ರು, ಸತ್ಯಸಂಧ, ವಿಶ್ವಾಸಾರ್ಹ ಅಂತ ಹೇಳಿ. ಇಂತಹ ಗುಣ ವಿಶೇಷತೆಗಳನ್ನು ಅವರು ಅಳವಡಿಸಿದ್ರು. ಎಲ್ಲರೊಂದಿಗೂ ಕೂಡ ಸಮಾನವಾಗಿ ಅವರು ವ್ಯವಹರಿಸ್ತಾ ಇದ್ರು. ಯಾವುದೇ ಧರ್ಮದವನಾಗಿರಲಿ, ಯಾವುದೇ ವಿಚಾರಧಾರೆಯವನಾಗಿರಲಿ, ಯಾವುದೇ ಬಣ್ಣ, ಭಾಷೆ, ಕುಲ, ಗೋತ್ರ ಯಾವುದೇ ವ್ಯತ್ಯಾಸ ಇಲ್ಲದೆ ಅವರು ಎಲ್ಲರೊಂದಿಗೂ ಕೂಡ ಸಮಾನವಾಗಿ ವ್ಯವಹರಿಸ್ತಾ ಇದ್ದರು. ಎಲ್ಲರೊಂದಿಗೂ ಕೂಡ ಒಂದೇ ರೀತಿಯ ನ್ಯಾಯವನ್ನು ಅವರು ಪರಿಪಾಲಿಸ್ತಾ ಇದ್ದರು. ಆದ ಕಾರಣ ಶತ್ರುಗಳು ಕೂಡ ಅವರ ಮೇಲೆ ಭರವಸೆಯನ್ನು ಹೊಂದ್ತಾ ಇದ್ದರು. ಅವರು ವಾಗ್ದಾನಗಳನ್ನು ನೆರವೇರಿಸುವುದರಲ್ಲಿ ಬಹಳ ನಿಷ್ಠೆ ತೋರಿಸ್ತಾ ಇದ್ರು ಅಂತ ಹೇಳಿ ಗಾಂಧೀಜಿಯವರು ಹೇಳಿದರು. ಅವರು ವಾಗ್ದಾನವನ್ನು ಉಲ್ಲಂಘಿಸ್ತಾ ಇರಲಿಲ್ಲ. ಶತ್ರುಗಳ ಜೊತೆಗೂ ಕೂಡ ಏನಾದರೂ ವಾಗ್ದಾನ ಮಾಡಿದರೆ ಆ ವಾಗ್ದಾನವನ್ನು ಅವರು ಪರಿಪಾಲಿಸ್ತಾ ಇದ್ರು. ಶತ್ರುಗಳು ತಮ್ಮ ವಿಶ್ವಸ್ತ ಸೊತ್ತುಗಳನ್ನು ಸಂರಕ್ಷಿಸಲಿಕ್ಕಾಗಿ ಪ್ರವಾದಿ ಮುಹಮ್ಮದರ ಬಳಿ ತಂದು ಒಪ್ಪಿಸ್ತಾ ಇದ್ರು. ಯಾಕೆಂತ ಹೇಳಿದರೆ ಇವರು ಇದನ್ನು ಜಾಗ್ರತೆಯಿಂದ ಕಾಪಾಡಬಹುದು ಅಂತ ಹೇಳಿ. ಶತ್ರುಗಳಿಗೆ ಅವರ ಗೆಳೆಯರ ಮೇಲೆ ಅವರಿಗೆ ಭರವಸೆ ಇಲ್ಲ. ಅವರಿಗೆ ಭರವಸೆ ಇರುವುದು ಪ್ರವಾದಿ ಮುಹಮ್ಮದರ ಮೇಲೆ ಆಗಿದೆ. ಆದ ಕಾರಣ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿಗೆ ತಂದು ತಮ್ಮ ವಸ್ತುಗಳನ್ನು ಇಡ್ತಾ ಇದ್ರು. ಇವರು ಮೋಸ ಮಾಡುವವರಲ್ಲ, ವಂಚನೆ ಮಾಡುವವರಲ್ಲ, ನಾವು ಕೇಳಿದ ಸಮಯದಲ್ಲಿ ನಮ್ಮ ವಸ್ತುಗಳನ್ನು ಇವರು ಹಿಂದಿರುಗಿಸ್ತಾರೆ ಎನ್ನುವಂತಹ ಭರವಸೆ ಇತ್ತು. ಈ ರೀತಿ ವಾಗ್ದಾನಗಳನ್ನು ಪೂರೈಸುವುದರಲ್ಲಿ ಬಹಳ ನಿಷ್ಠೆಯನ್ನು ಅವರು ತೋರ್ಪಡಿಸ್ತಾ ಇದ್ರು. ಅದೇ ರೀತಿ ಸಂದೇಶ ಪ್ರಚಾರ ಮಾರ್ಗದಲ್ಲಿ ಎದೆಗುಂದದೆ ಅವರು ಮುನ್ನುಗ್ಗಿದರು. ಅವರಿಟ್ಟಂತಹ ಸಂದೇಶ ಇಷ್ಟೇ: ನಾವೆಲ್ಲರೂ ಏಕದೇವನ ಸೃಷ್ಟಿಗಳು, ನಾವೆಲ್ಲರೂ ಕೂಡ ಒಂದೇ ದೇವನ ಸೃಷ್ಟಿಗಳಾಗಿದ್ದೇವೆ. ಎಲ್ಲ ಮತಧರ್ಮದವರು ಒಪ್ಪುವಂತಹ ಸಮಾನವಾದಂತಹ ವಿಷಯವಾಗಿದೆ. ಎಲ್ಲರೂ ಕೂಡ ಒಪ್ಪುವಂತಹದ್ದೇ. ನಾವೆಲ್ಲರೂ ಕೂಡ ಒಂದೇ ದೇವನ ಸೃಷ್ಟಿಗಳು. ಹಿಂದೂಗಳನ್ನು ಸೃಷ್ಟಿಸಿದ್ದು ಒಬ್ಬ ದೇವ, ಮುಸ್ಲಿಮರನ್ನು ಸೃಷ್ಟಿಸಿದ್ದು ಇನ್ನೊಬ್ಬ ದೇವ, ಕ್ರೈಸ್ತರನ್ನು ಸೃಷ್ಟಿಸಿದ್ದು ಮತ್ತೊಬ್ಬ ದೇವ ಎಂದು ಯಾರೂ ಕೂಡ ಹೇಳುವುದಿಲ್ಲ. ಎಲ್ಲರೂ ಹೇಳುವಂತಹದ್ದು ಈ ಜಗತ್ತಿನ ಎಲ್ಲ ಮನುಷ್ಯರು ಕೂಡ ಒಂದೇ ದೇವನ ಸೃಷ್ಟಿಗಳಾಗಿದ್ದೇವೆ ಅಂತ ಹೇಳಿ. ಪ್ರವಾದಿ ಮುಹಮ್ಮದರು ಇದೇ ಸಂದೇಶವನ್ನು ಅಲ್ಲಿ ವ್ಯಾಪಿಸಿದ್ದು. ನಾವೆಲ್ಲರೂ ಕೂಡ ಏಕದೇವನ ಸೃಷ್ಟಿಗಳು, ಅದೇ ರೀತಿ ಒಂದೇ ತಂದೆ ತಾಯಿಯ ಮಕ್ಕಳಾಗಿದ್ದೇವೆ. ನಮ್ಮ ಆದಿ ಪಿತಾ ಅವರು ಹಜರತ್ ಆದಮ್ ಅಲೈಹಿಸ್ಸಲಾಂ, ನಾವೆಲ್ಲರೂ ಕೂಡ ಏಕದಂಪತಿಯ ಸಂತಾನದವರು, ಒಂದೇ ತಂದೆ ತಾಯಿಯ ಮಕ್ಕಳು ಅಂತ ಹೇಳಿ. ಇನ್ನು ನಮ್ಮಲ್ಲಿ ಭಿನ್ನತೆ ಇರಬಹುದು, ನಮ್ಮ ಆಚಾರ ವಿಚಾರಗಳಲ್ಲಿ ಭಿನ್ನತೆ ಇರಬಹುದು, ನಮ್ಮ ಧರ್ಮಗಳು ಬೇರೆ ಬೇರೆಯಾಗಿರಬಹುದು. ಇದು ಪರಸ್ಪರ ಜಗಳಾಡಲಿಕ್ಕಲ್ಲ, ಪರಸ್ಪರ ದ್ವೇಷಿಸಲಿಕ್ಕಲ್ಲ, ಬದಲಾಗಿ ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ ಎಂದು ಪವಿತ್ರ ಕುರಾನಿನ ಬೆಳಕಿನಲ್ಲಿ ಪ್ರವಾದಿ ಮುಹಮ್ಮದರು ಆ ಜನತೆಯನ್ನು ತಿದ್ದುತ್ತಾರೆ. ಯಾ ಅಯ್ಯುಹನ್ನಾಸ್ ಇನ್ನಾ ಖಲಕ್ನಾಕುಂ ಮಿನ್ ಝಕರಿನ್ ವ ಉನ್ಸಾ ವಜಅಲ್ನಾಕುಂ ಶುಊಬನ್ ವ ಕಬಾಯಿಲ ಲಿತಾರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ಓ ಮನುಷ್ಯರೇ, ನಾವು ನಿಮ್ಮನ್ನು ಒಬ್ಬ ಪುರುಷ ಮತ್ತು ಒಬ್ಬ ಸ್ತ್ರೀಯಿಂದ ಉಂಟು ಮಾಡಿದೆವು, ಮತ್ತೆ ನಿಮ್ಮನ್ನು ವಿವಿಧ ಗೋತ್ರಗಳಾಗಿ, ವಿವಿಧ ಜನಾಂಗಗಳಾಗಿ ಮಾಡಿದ್ದು ನೀವು ಪರಸ್ಪರ ಪರಿಚಯ ಪಟ್ಟುಕೊಳ್ಳಲಿಕ್ಕಾಗಿ. ನಿಮ್ಮಲ್ಲಿ ಯಾರು ಹೆಚ್ಚು ಧರ್ಮನಿಷ್ಠನೋ ಆತನೇ ದೇವನ ಬಳಿ ಅತ್ಯುತ್ತಮ ವ್ಯಕ್ತಿ ಅಂತ ಹೇಳಿ ಪ್ರವಾದಿ ಮುಹಮ್ಮದರು ಈ ಸಂದೇಶವನ್ನು ಅಲ್ಲಿ ವ್ಯಾಪಕಗೊಳಿಸಿದರು. ಈ ರೀತಿ ಸಮಾಜದಲ್ಲಿ ಮಹಿಳೆಯರಿಗೆ ಸಿಗಬೇಕಾದಂತಹ ಎಲ್ಲ ಹಕ್ಕುಗಳನ್ನು ಪ್ರವಾದಿ ಮುಹಮ್ಮದರು ನೀಡಿದರು. ಪ್ರವಾದಿ ಮುಹಮ್ಮದರು ಮಹಿಳೆಯ ಸ್ಥಾನಮಾನವನ್ನು ಉನ್ನತಗೊಳಿಸಿದರು, ಅವರ ಗೌರವ ಘನತೆಯನ್ನು ಹೆಚ್ಚಿಸಿದರು. ಈ ರೀತಿ ಪ್ರವಾದಿ ಮುಹಮ್ಮದರು ಅಲ್ಲಿ ಒಂದು ಬದಲಾವಣೆಯನ್ನು ತಂದದ್ದು. ಅಲ್ಲಿ ಬಲಪ್ರಯೋಗದಿಂದ ಬದಲಾವಣೆ ತರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಬಲಪ್ರಯೋಗದಿಂದ ಬದಲಾವಣೆ ತರುವುದಾದರೆ ಇಂದಿಗೂ ಕೂಡ ಅಸ್ತ್ರ ನಮ್ಮ ಬಳಿ ಇದೆ. ಯಾಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ? ಅದೇ ರೀತಿ ಆಧುನಿಕ ತಂತ್ರಜ್ಞಾನಕ್ಕೆ, ಆಧುನಿಕ ಟೆಕ್ನಾಲಜಿಗೆ, ಆಧುನಿಕ ವಿಜ್ಞಾನಕ್ಕೂ ಕೂಡ ಈ ಸಮಾಜವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಒಂದು ಸತ್ಯವಾಗಿದೆ. ಆ ಒಂದು ಉದಾಹರಣೆಗೆ ಹೇಳುವುದಿದ್ದರೆ, ಆಧುನಿಕ ತಂತ್ರಜ್ಞಾನವಾಗಿದೆ CC ಕ್ಯಾಮೆರಾ ಎನ್ನುವಂತಹದ್ದು. ಈಗ ಎಲ್ಲ ಕಡೆಗಳಲ್ಲೂ ಕೂಡ CC ಕ್ಯಾಮೆರಾಗಳನ್ನು ಅಳವಡಿಸಲಾಗ್ತದೆ. ಕೆಡುಕನ್ನು ಹತ್ತಿಕ್ಕಲಿಕ್ಕಾಗಿ, ಕಳ್ಳತನ, ದರೋಡೆ, ಅದೇ ರೀತಿ ಭ್ರಷ್ಟಾಚಾರ, ಲಂಚ ಇದನ್ನೆಲ್ಲವನ್ನು ಕೊನೆಗಾಣಿಸಲಿಕ್ಕಾಗಿ CC ಕ್ಯಾಮೆರಾಗಳನ್ನು ಅಳವಡಿಸಲಾಗ್ತಾ ಇದೆ.
ಆದರೆ ಈ ಕೆಡುಕುಗಳು ಕಮ್ಮಿ ಆಯಿತೆ? ಇಲ್ಲ, ಕೆಡುಕುಗಳು ಸಮಾಜದಲ್ಲಿ ಹೆಚ್ಚುತ್ತಾ ಹೋಗ್ತಾ ಇದೆ. ಅದೇ ರೀತಿ ಕಠಿಣವಾದಂತಹ ಕಾನೂನುಗಳು ಬರ್ತಾ ಇದೆ. ಆದರೂ ಕೂಡ ಇಲ್ಲಿರುವಂತಹ ಕೆಡುಕುಗಳನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ಇದು ಪರಿಹಾರ ಅಲ್ಲ. ಸಮಾಜವನ್ನು ಸುಧಾರಿಸಲಿಕ್ಕೆ ಇದರಿಂದ ಸಾಧ್ಯ ಇಲ್ಲ. ಬದಲಾಗಿ ಧಾರ್ಮಿಕ ಮೌಲ್ಯಗಳಾಗಿದೆ, ನೈತಿಕ ಮೌಲ್ಯಗಳಾಗಿದೆ. ಯಾವ ಸಂದೇಶವನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು, ಯಾವ ಸಂದೇಶವನ್ನು ಶ್ರೀರಾಮ ಶ್ರೀಕೃಷ್ಣ ಅವರು ಹೇಳಿದರು, ಯಾವ ಸಂದೇಶವನ್ನು ಜೀಸಸ್ ಕ್ರಿಸ್ಟ್ ನಮ್ಮ ಮುಂದಿಟ್ಟರು, ಆ ಸಂದೇಶದ ಮೂಲಕ, ಆ ಮಾರ್ಗದರ್ಶನದ ಮೂಲಕ ಮಾತ್ರ ಒಂದು ಸಮಾಜವನ್ನು ತಿದ್ದಲಿಕ್ಕೆ ಸಾಧ್ಯ. ಆ ಸಂದೇಶವನ್ನು ವ್ಯಾಪಕಗೊಳಿಸಬೇಕಾದಂತಹ ಕೆಲಸ ಆಗಬೇಕಾಗಿದೆ. ಅದನ್ನು ನಾವು ಸಾರ್ವತ್ರಿಕಗೊಳಿಸಬೇಕಾದಂತಹ ಕೆಲಸ ಆಗಬೇಕಾಗಿದೆ. ಪ್ರವಾದಿ ಮೊಹಮ್ಮದರು ಆ ಅರೇಬಿಯಾದಲ್ಲಿ 23 ವರ್ಷಗಳಲ್ಲಿ ಅನಾಗರಿಕವಾದಂತಹ ಒಂದು ಸಮಾಜವನ್ನು ನಾಗರಿಕ ಸಮಾಜವಾಗಿ, ನಾಗರಿಕತೆಯ ಉತ್ತುಂಗತೆಗೆ ಏರಿಸಿದ್ದು ಇಂತಹ ಚಿಂತನೆಗಳ ಮೂಲಕ. ದೇವನು ಪ್ರವಾದಿ ಮೊಹಮ್ಮದರ ಮುಖಾಂತರ ಪವಿತ್ರ ಕುರಾನನ್ನು ಈ ಜಗತ್ತಿಗೆ ಅವತೀರ್ಣಗೊಳಿಸಿದ. ಪವಿತ್ರ ಕುರಾನ್ ದೇವನ ಅವತೀರ್ಣಗೊಳಿಸಿದಂತಹ ಕೊನೆಯ ದೈವಿಕ ಗ್ರಂಥ. ಇಂದಿಗೂ ಕೂಡ ಅದು ತನ್ನ ಮೂಲ ರೂಪದಲ್ಲಿ ಇದೆ. ಆ ಮಾರ್ಗದರ್ಶನದ ಮೂಲಕ ಒಂದು ಜನತೆಯನ್ನು ಪ್ರವಾದಿ ಮೊಹಮ್ಮದರು ಬದಲಾಯಿಸ್ತಾರೆ. ಮನ ಪರಿವರ್ತನೆ, ಹೃದಯ ಪರಿವರ್ತನೆಯಿಂದ ಮಾತ್ರ ಈ ದೇಶದ ಅಳಿವು ಅದು ನಮ್ಮ ಅಳಿವಾಗಿದೆ. ಈ ದೇಶದ ಉದ್ಧಾರ ನಮ್ಮ ಉದ್ಧಾರ ಆಗಿದೆ. ಈ ದೇಶದ ಅವನತಿ ನಮ್ಮ ಅವನತಿಯಾಗಿದೆ. ಈ ದೇಶದ ಉದ್ಧಾರಕ್ಕಾಗಿ, ಈ ದೇಶದ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾಗಿದೆ. ನಮ್ಮ ದೇಶಕ್ಕೆ ಒಂದು ಪರಂಪರೆ ಇದೆ, ಯುನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ. ಇದನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತೇವೆ. ಆದರೆ ಈ ಹೆಮ್ಮೆಯನ್ನು ನಾವು ಉಳಿಸಿ ಬೆಳೆಸಬೇಕಾದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಾದಂತಹ ಅಗತ್ಯ ಇದೆ. ಧರ್ಮಗಳ ಮಧ್ಯೆ ಸಂಘರ್ಷವನ್ನುಂಟು ಮಾಡುವವರು, ದ್ವೇಷವನ್ನು ಹರಡುವವರು, ದ್ವೇಷದ ವಿಷಬೀಜವನ್ನು ಬಿತ್ತುವವರು ಅವರು ಎಂದೂ ಕೂಡ ದೇಶಪ್ರೇಮಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲರೂ ಕೂಡ ದೇಶದ್ರೋಹಿಗಳಾಗಿದ್ದಾರೆ. ಆ ರೀತಿಯಲ್ಲಿ ನಾವು ಅವರನ್ನು ಗುರುತಿಸಿಕೊಳ್ಳಬೇಕು. ನಮಗೆ ಇಲ್ಲಿ ಬೇಕಾಗಿರುವುದು ಶಾಂತಿ, ಸೌಹಾರ್ದ. ಇದು ನಮ್ಮ ದೇಶದ ಪರಂಪರೆಯಾಗಿದೆ. ನಾವಿಲ್ಲಿ ಬ್ರಿಟಿಷರನ್ನು ಅಟ್ಟಿದ್ದು ಆ ಒಂದು ಪರಂಪರೆಯ ಮೂಲಕ ಆಗಿದೆ. ಸೌಹಾರ್ದತೆ, ಶಾಂತಿಯ, ಪ್ರೀತಿಯ, ವಿಶ್ವಾಸದ ಆ ಒಂದು ವಾತಾವರಣವನ್ನು ನಾವು ಉಳಿಸಿ ಬೆಳೆಸಬೇಕಾಗಿದೆ. ಇಂದು ಅವಿಶ್ವಾಸದ, ಅಶಾಂತಿಯ, ಸಂಶಯದ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗ ಪ್ರವಾದಿ ಮೊಹಮ್ಮದರ ಪ್ರೀತಿಯ, ವಿಶ್ವಾಸದ, ಸೌಹಾರ್ದತೆಯ, ಸಾಮರಸ್ಯದ, ನ್ಯಾಯದ, ಸಮಾನತೆಯ ಆ ಬೋಧನೆಗಳು ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಇಂದು ಸಮಾಜದಲ್ಲಿ ಸಮಾಜಘಾತುಕ ಕೆಲಸಗಳನ್ನು ಮಾಡುವವರು ಬೆರಳೆಣಿಕೆಯಷ್ಟು. ಹೆಚ್ಚಿನ ಜನರು ಶಾಂತಿ ಪ್ರಿಯರಾಗಿದ್ದಾರೆ, ಸೌಹಾರ್ದದ ವಾಹಕರಾಗಿದ್ದಾರೆ. ಆದರೆ ನಾವೆಲ್ಲರೂ ಕೂಡ ಬೇರೆ ಬೇರೆಯಾಗಿದ್ದಾರೆ. ಈ ಸೌಹಾರ್ದದ ವಾಹಕರು ಒಟ್ಟು ಸೇರುವುದು ಬಹಳ ವಿರಳ. ಇಂತಹ ಅಪರೂಪದ ಸಂದರ್ಭಗಳಲ್ಲಿ ಇಂತಹ ಕೂಟಗಳನ್ನು ಪ್ರತಿಯೊಬ್ಬರೂ ಕೂಡ ಆಯೋಜಿಸಬೇಕು. ಪ್ರತಿಯೊಬ್ಬರೂ ಕೂಡ ಅವರವರ ಮಹಾಪುರುಷರುಗಳನ್ನು ಈ ಸಮಾಜಕ್ಕೆ ಪರಿಚಯಪಡಿಸುವಂತಹ ಕೆಲಸ ನಡೆಯಬೇಕು. ನಮ್ಮ ಹಿಂದಿನ ಪರಂಪರೆಯನ್ನು ನಾವು ಉಳಿಸಬೇಕು, ಬೆಳೆಸಬೇಕು. ಈ ಒಂದು ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ನಾವು ತರಬೇಕು. ಇಲ್ಲದಿದ್ದರೆ ನಮ್ಮ ಮುಂದಿನ ಪೀಳಿಗೆ ಇಲ್ಲಿ ಜೀವಿಸಲಿಕ್ಕೆ ಬಹಳ ಕಷ್ಟ. ವಿಷ ತುಂಬಿದಂತಹ ಈ ಸಮಾಜದಲ್ಲಿ ನಮ್ಮ ಮಕ್ಕಳು ಬದುಕುವುದಾದರೂ ಹೇಗೆ? ಈಗಲೇ ನಾವು ಶ್ವಾಸ ಕಟ್ಟಿ ನಾವು ಬದುಕ್ತಾ ಇದ್ದೇವೆ, ಜೀವಿಸ್ತಾ ಇದ್ದೇವೆ. ಇನ್ನು ಬರುವಂತಹ ಮಾರಿಗೆ ಈ ಸಮಾಜ ಹೇಗಾಗಿ ಮಾರ್ಪಡಬಹುದು? ನಾವೆಲ್ಲರೂ ಕೂಡ ಗಂಭೀರವಾಗಿ ಆಲೋಚಿಸಬೇಕಾದಂತಹ, ಚಿಂತಿಸಬೇಕಾದಂತಹ ವಿಷಯವಾಗಿದೆ. ನಮ್ಮೆಲ್ಲ ಭಿನ್ನತೆಗಳನ್ನು ನಾವು ಬದಿಗೊತ್ತಿ, ನಮ್ಮಲ್ಲಿ ಸಮಾನವಾದಂತಹ ಅನೇಕ ಅಂಶಗಳಿದೆ, ಅನೇಕ ಅಂಶಗಳು. ಯಾರು ಕೂಡ ಇಲ್ಲಿ ಕೆಡಕನ್ನು ನಾವೆಲ್ಲರೂ ಕೂಡ ಬಯಸುವುದಿಲ್ಲ. ಎಲ್ಲರೂ ಕೂಡ ಶಾಂತಿಯ ವಾಹಕರು, ಅದೇ ರೀತಿ ಸೌಹಾರ್ದವನ್ನು ಇಷ್ಟಪಡುವವರು. ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಇಲ್ಲಿ ಒಂದು ಉತ್ತಮ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಮತ್ತು ನಮ್ಮ ದೇಶ ಇಡೀ ಜಗತ್ತಿನಲ್ಲಿ ಗುರುತಿಸಪಡಲಿಕ್ಕೆ ಸಾಧ್ಯ. ಇಂದು ಭಾರತದ ಟೆಕ್ನಾಲಜಿ, ತಂತ್ರಜ್ಞಾನವನ್ನು ಎಲ್ಲರೂ ಕೂಡ ಅಭಿನಂದಿಸ್ತಾರೆ. ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಒಳ್ಳೆಯದಾಗ್ತಾ ಇದೆ. ಆದರೆ ಇದೆಲ್ಲವನ್ನು ಹೈಡ್ ಮಾಡುವಂತಹ, ಅಡಗಿಸುವಂತಹ ಒಂದು ವಿಷಯ ಅಂತ ಹೇಳಿದರೆ ನಮ್ಮ ನೈತಿಕ ಅಧಪತನವಾಗಿದೆ. ನಮ್ಮ ನೈತಿಕ ಅಧಪತನ ಈ ಎಲ್ಲ ಪುರೋಗತಿಯನ್ನು ಅದು ಹೈಡ್ ಮಾಡ್ತಾ ಇದೆ. ಆದ ಕಾರಣ ನೈತಿಕವಾಗಿ ನಾವು ಮುಂದೆ ಬರಬೇಕು. ಮಾನವೀಯ ಮೌಲ್ಯಗಳನ್ನು, ನೈತಿಕ ಮೌಲ್ಯಗಳನ್ನು ನಾವು ನಮ್ಮ ಮಕ್ಕಳಿಂದಲೇ ಅದನ್ನು ಆರಂಭಿಸಬೇಕು. ಮಕ್ಕಳಲ್ಲಿ ಇಂತಹ ವಿಷಯಗಳನ್ನು ಹೇಳಿಕೊಂಡು ಅದೇ ರೀತಿ ಒಂದು ಯುವ ತಲೆಮಾರು ನಮ್ಮ ಮುಂದೆ ಬೆಳೆದು ಬರ್ತಾ ಇದೆ. ಅವರಿಗೂ ಕೂಡ ಒಂದು ಸೂಕ್ತವಾದಂತಹ ಡೈರೆಕ್ಷನ್, ದಿಕ್ಕನ್ನು ತೋರಿಸಬೇಕಾದಂತಹ ಅಗತ್ಯ ಇದೆ. ಎಲ್ಲ ಜವಾಬ್ದಾರಿಕೆ ನಮ್ಮ ಮೇಲೆ ಇದೆ. ಖಂಡಿತವಾಗಿಯೂ ನಾವು ನಿರಾಶರಾಗಬೇಕಾಗಿಲ್ಲ.
ನಾವು ನಿರಾಶರಾಗಬೇಕಾಗಿಲ್ಲ. ನಾವು ಸುಮ್ಮನೆ ಕೈಕಟ್ಟಿ ಕುಳಿತಿದ್ದೇ ಆದರೆ ನಾನು ಸರಿ ಇದ್ದೇನೆ, ನನ್ನ ಮನೆ ಸರಿ ಇದೆ, ಸಮಾಜ ಏನು ಬೇಕಾದರೆ ಆಗಲಿ, ಕೆಡುಕಿರುವುದು ಸಮಾಜದಲ್ಲಲ್ಲ, ನನ್ನಲ್ಲಿಲ್ಲವಲ್ಲ, ನನ್ನ ಮನೆಯಲ್ಲಿ ಇಲ್ಲಲ್ಲ ಅಂತ ಹೇಳಿ ನಾವು ಭಾವಿಸಿದರೆ ಸಮಾಜದಲ್ಲಿರುವಂತಹ ಕೆಡುಕುಗಳು ಆಟೋಮೆಟಿಕ್ ಆಗಿ ನಮ್ಮ ಮನೆ ಸೇರ್ತಾ ನಾವು ನಮ್ಮ ಮಕ್ಕಳನ್ನು ನಾವು ಎಷ್ಟೇ ತರಬೇತುಗೊಳಿಸಿದರೂ ಕೂಡ ಏನು ಅವರು ಸರಿದಾರಿಗೆ ಬರ್ತಾ ಇಲ್ಲ. ಯಾಕೆಂತ ಹೇಳಿದರೆ ಅವರು ಸಮಾಜದಲ್ಲಿ ತಮ್ಮ ಹೆಚ್ಚಿನ ಸಮಯವನ್ನು ಕಳೆಯುತ್ತಾ ಇದ್ದಾರೆ. ಸಮಾಜ ಹಾಳಾಗಿದೆ. ಆ ಕೆಟ್ಟ ಅಭ್ಯಾಸಗಳನ್ನು, ಸಮಾಜದ ಆ ಕೆಟ್ಟ ವಿಷಯಗಳನ್ನು ಅವರು ಮನೆಗೆ ತರ್ತಾ ಇದ್ದಾರೆ. ಆದ ಕಾರಣ ಸಮಾಜದ ಬದಲಾವಣೆಯಾಗಬೇಕು. ನಾನು ಸರಿಯಾಗಬೇಕು. ಫಸ್ಟಿಗೆ ನಾನು ಸರಿಯಾಗದೆ ಸಮಾಜ ಸರಿಯಾಗಬೇಕು ಎನ್ನುವುದು ಅದು ಕೂಡ ದೊಡ್ಡ ಮೂರ್ಖತನವಾಗಿದೆ. ಅದು ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರವಾದಿ ಮೊಹಮ್ಮದರ ಪರಿವರ್ತನೆಯ ಕಲ್ಪನೆ ಏನು ಅಂತ ಹೇಳಿದರೆ, ಹೇಗೆ ಅಂತ ಹೇಳಿದರೆ, ವ್ಯಕ್ತಿ ಸುಧಾರಣೆಗೊಳ್ಳಬೇಕು. ವ್ಯಕ್ತಿ ಸುಧಾರಣೆಗೊಂಡರೆ ಸಮಾಜ ಸರಿಯಾಗ್ತದೆ. ವ್ಯಕ್ತಿ ಸುಧಾರಣೆಗೊಂಡರೆ ಫಸ್ಟಿಗೆ ಕುಟುಂಬ ಸರಿಯಾಗ್ತದೆ. ಕುಟುಂಬ ಸರಿಯಾದರೆ ಸಮಾಜ ಸರಿಯಾಗ್ತದೆ. ಸಮಾಜ ಸರಿಯಾದರೆ ಇಡೀ ರಾಷ್ಟ್ರ, ಇಡೀ ಜಗತ್ತೇ ಸರಿಯಾಗಲಿಕ್ಕೆ ಸಾಧ್ಯ. ಸರ್ವಶಕ್ತನಾದಂತಹ ದೇವನು ಈ ನಿಟ್ಟಿನಲ್ಲಿ ನಮ್ಮೆಲ್ಲರನ್ನೂ ಕೂಡ ಅನುಗ್ರಹಿಸಲಿ ಎನ್ನುವಂತಹ ಮಾತಿನೊಂದಿಗೆ ಸುಪ್ರೀಂ ಕೋರ್ಟು ಬಹುಶಃ ನೀವು ಮಾತು ಓದುತ್ತಾರೆ. ಹಿಂದೂ ಧರ್ಮ ಅತ್ತಂದು ಇಟ್ಟು ಅರ್ಜಿ ಪಾಡ್ರಿ ಸುಪ್ರೀಂ ಕೋರ್ಟ್ ಅಧ್ಯಯನ ಮಲ್ತದು ಅವು ಜೀವನ ಧರ್ಮ, ಜೀವನ ಪದ್ಧತಿ ಒಂದು ನೆನಪಿಟ್ಕೊಳ್ಳಿ. ಈ ಧರ್ಮ ಪಂಪಿನ ಶಬ್ದ ಇತ್ತ ನಂಗೆ ಒಂದು ಪೇಷನ್ ಆಗ್ತದೆ. ನಿಜವಾದ ಮತ ಯಾನೊಂಜಿ ನಮ್ಮನೆ ಜೀವನ ಮಲ್ಪನ ಎಲ್ಲ ದಸವಣ್ಣ ಅವಳು, ಆಹಾರ ಪದ್ಧತಿ ಅವಳು, ದೇವರ ಅರ್ಚನೆ ಮಲ್ಪನ ವಿಷಯಗಳು ಬೇತೆ ಬೇತೆ ವಿಧಾನ. ಈ ಧರ್ಮ ಅಂತ ಪಂಪಿನಕ್ಕೆ ಉದಾಹರಣೆಗೆ ರಾಜಧರ್ಮ, ವೃತ್ತಿ ಧರ್ಮ, ಬೊಕ್ಕ ಮಿತ್ರ ಧರ್ಮ, ಬೊಕ್ಕಂಚಿನ ಪುರಾಣಿ ಬೇರ್ಪಡ್ಲೇಕ ಇಂದು ಮಿತ್ರ ಧರ್ಮ, ರಾಜಕೀಯ ಧರ್ಮ, ಗುರು ಧರ್ಮ, ಶಿಷ್ಯ ಧರ್ಮ, ಪ್ರಜಾಧರ್ಮ, ರಾಜಧರ್ಮ ಇಂಚಿನ ಅಪ್ಪ ಇತ್ತು ಧರ್ಮ ಅಂತ ಪಂಪಿನ ಇಂಚಿನ ಗೊತ್ತುಂಡೆ ಆಯ ಮಲ್ಪಿನ ಕೆಲಸವೂ ಆಯ್ತಿನ ಐತ ಕ್ರಮಬದ್ಧವಾದ ಮಂತ್ರಿನ ಧರ್ಮ ಪ್ರಕಾರ. ಯಮಧರ್ಮರಾಯ ಯಮಕ್ ಧರ್ಮರಾಯ ಎಂದು ಪುದರನು, ಮಾಸ ಕಡ್ಪುನಾಗ ಧರ್ಮವ್ಯಾದ ಎಂದು ಪುದರನು, ಬೊಕ್ಕೊಂಜಿ ಪುದರ್ ಇತ್ತು ಧರ್ಮರಾಯ ಈಗ ಮಹಾಭಾರತದ ಈ ಧರ್ಮ ನಮ್ಮ ಇಜ್ಜಿ ನಮ್ಮ ಮಾತ ಹಿಂದೂ ಧರ್ಮಗಳ ಹಿಂದೂ ಧರ್ಮ ದುಂಬುದಾಲ ಪುದರಿದ್ದಾನೆ. ಹಿಂದೂ ಧರ್ಮ ಇದು ಜಮ್ಮು ದ್ವೀಪದ ಭರತ ಖಂಡ ಅನ್ನೋದಕ್ಕೆ ಪುದಾರ ನೇಟು ಮಾತಾಡಲು ಮಾಡ್ತಾರೆ. ಅಕ್ಕಳಿಗೆ ಬಂತೆ ದುಂಪು ನಕ್ಕಳು ಬೇತ ಬೇತ ಬಲ್ತು ಅಂತೇಳಿ ಬರ್ತಾರೆ. ಆಂಡ ಧರ್ಮ ಅಂತ ಧರ್ಮ ಅಂಡ ಮಾನವ ಧರ್ಮನೇ. ಸುಪ್ರೀಂ ಕೋರ್ಟ್ಲ ಅಧ್ಯಯನ ಮಾಡ್ತದೆ ಪಂಡಿ ನರಮಾನಿ ಇಂಚೆ ಇಂಚೆ ನಡತಂದ ಐತ ಮೇಲೆ ಸಾಧಾರಣ ಪಂಡೇರಿ ಐದು ಪೂರ ಬಳ್ಳಿ ಆಂಡ ನಮ್ಮ ಧರ್ಮ ಅಂತ ಬಂದ್ಪಿನ ಮತನು ತರೆದು ಒಂಚೂರು ತಿರ್ತದಿಂದ ನುಮಾತ ಸಮಸ್ಯೆ ಪರಿಹಾರ ಯಾನು ಒಂಜಿ ನಿಷ್ಠುರವಾದಕ್ಕೇನು ನಮ್ಮ ಇತ್ತ ದಿನಕ್ಕೂ ತೂನಾಗನೇ ಗೊತ್ತಾಗ ಪ್ರಪಂಚದ ಇಡೀ ಸುದ್ದಿ ಒಂಜಿ ವಾಟ್ಸಪ್ಲು ಇತ್ತ ಬರ್ಬೋದು. ಆಂಡ ಭಾರತೋಡು ಕೋಮುಗಲ ಬೇಡ ಪೋಪಿನ ಜೀವಹಾನಿ ಹಿಡಿದು ಒಂದೇ ಧರ್ಮ ಇತ್ತಿನ ಅಲ್ಪ ಜೀವಹಾನಿ ಜಾಸ್ತಿ ಅವನು ಅವು ಬಂಡ ಈಗಲೇ ಮಾತಾಡಿಗಳು ಗೊತ್ತು ಪೇಪರ್ ಓದಿನ ನೂದ ಹೇಳಿ ನಾವು ಪ್ರಶ್ನೆ ಹೇಳ್ಬೋದು. ನಮ್ಮ ಏನಿಲ್ಲ ಅವೇನೊಂಜಿ ಕೋಮುಗಲ ಬೇನು ಸಮಾಜೋಡ್ಲ ನೂದೆಡ್ಡೆ ಅಂತ ಕಳಿಜಿ ಎಡ್ಡೆ ಮರಟ್ಲ ಕೇಡು ಅನ್ನು ಬರ್ಬೋದು ಅಂಚೇನೆ ಅದು ಪರ್ಸಂಟೇಜ್ ಒಂಜಿ ಅಥವಾ ಪಾಯಿಂಟ್ ಅದು 0.5 ಉಪ್ಪು ಅವು ಒಯ್ಟ್ಲ ಮಾತಾಡಲ ಅಕಲ್ನ ಇಕ್ಕತಿ ಜಾಸ್ತಿ ಅಂಡ್ ಐನು ಎಡ್ಡೆಂತಿನಕಲು ಪಂಪಿನಕಲು ಬಾಯಿಗೆ ಬೀಗ ಪಾಡ್ದು ಮೈಪನಕುಳು ಅಥವಾ ತನ್ನೆ ಪಂಡು ನಿಜಪ್ಪ ಆಯೆ ನಮಗೆ ಐತೆ ಎಲ್ಲ ಅಪ್ಪೆರಾಗೈತಂದ ಇಲ್ಲ ಮಗೆ ಅಂಚೆ ಮಾತೇನು ನಿಜಪ್ಪ ನಮಗೆ ಮಾಡ್ಬೇಕು ಆಯ ಪಕ್ಕಡೆ ಏನು ಮಾಡ್ಕೊಂಡು ಒಂದು ಪುಣ್ಣು ಸಾತತ್ತು ಪುಣ್ಣಲ್ಲ ಅಪ್ಪೆಡ ಪಣ್ಣಿನ ಪಂಪುಣು ಸಾಯ್ ಅದು ಬೋರ್ಡಿಂದ ಹಾಕಿದ ಅಣ್ಣ ಅಲ್ಲಿ ಸರಿಯಾದ ಸ್ಪಂದನ ಮತ್ತೆ ಐಕೊಡ್ಬೋದು ಈ ನೆಲೆ ಬಿಡ್ದು ನಮ್ಮ ಮಾನವೀಯ ಪಂಡ ಒಂಜೈತೆ ಪಂಡೆ ಭಾರತಗೂ ಆಚರಣೆ ಮಾತು ಬೋತುತ್ತದೆ ಮಾತ ಇಡೀ ಹಿಂಗೆ ಪೂಜೆ ಅನುಕೂಲಗಳ ಈಗಲ ಚರ ಸುತ್ತುಳಿ ಪೂರ ಎಡ್ಡೆ ಕಾಡನ್ನು ಕೈ ಮುಗಿರೋಂಜಿ ಕ್ರಮ ಆಗಿಲ್ಲ ಅಂಚಾದ ಅವು ಆಂಡ ಇನಿದಾದ ಹಾಕೊಂಡ ಒಂದೊಮ್ಮೆ ನಂಗೆ ಒಂದು ಭ್ರಮೆ ಶುರುವಾತು. ಈ ಕೋಮು ಯಾನು ಹಲವಾರು ಸರಿ
ಒಮ್ಮ ಏತು ಮಿನಿಟ್ ಪಾತ್ರ ಗೊತ್ತಿದ್ದು ಹಲವಾರು ಸಾರಿ ಇತ್ತಂತೆ ಒಂತೆ ವಾತಾವರಣ ಇಡ್ಡೇಂಡು ಒಬ್ಬ ಬದಲಾಯಿಸಿ ಉಚ್ಚಿ 10-15 ವರ್ಷದ ಮುಳಂತೆ ಕಡಿಬಿಟ್ಟಿದ್ದೀನಿ ಅಪ್ಪ ನಾನು ಪೊಲೀಸ್ ಜಿಲ್ಲಾಧಿಕಾರಿಕ್ಕೆ ನಿಖಿಲ್ನ ಇದು ಸ್ವಾತಂತ್ರ್ಯ ಪೂರ್ವದ ಇತ್ನೇಟ ಓಲೋಲು ಗಲಭೆ ಆಪಡು ಏರೇಡ್ದು ಆಪಡು ವಾವ ವಿಷಯಡ್ದು ಆಪಡು ಐನ ಅಧ್ಯಯನ ಮಲ್ಪಡೆ ಐನ ಅಧ್ಯಯನ ತಕ್ಷಣ ಕ್ರಮದ ತೊಳ್ಳಿ ಇನ್ನು ಡಿಪಾರ್ಟ್ಮೆಂಟ್ ಆವಡು ಸರ್ಕಾರ ಆವಡು ಸಮಾಜ ಆವಡು ನಿಷ್ಪಕ್ಷಪಾತವಾದ ತಕ್ಕಳ ಕರ್ತವ್ಯ ನಿರ್ವಹಿಸಿದೆ ಈಗ ಒಪ್ಪುವರ ಒಪ್ಪುಜಾರ ಅನ್ನಬಿಟ್ಟು ಪೂರ ಐದು ಸಮಾಜದಲ್ಲಿ ಉಂಡು ನಮಗೇನಲ್ಲ ದಾಲ ಮಲ್ತಳೆ ಯಾನ ಎಡ್ಡಂತ ಪಂಪಿನ ನೀವು ಇನ್ನೇನು ಮಾತಾಡ್ಬಿಡ್ದು ಮಾನವರೇ ಆರು ನಮಗೆ ಒಂಜಿ ನಮಗೆ ಒಂಜಿ ತಪ್ಪು ತಪ್ಪೇ ಪಂಪಿನಾಡೆಗೆ ಆ ಭಾವನೆ ವ್ಯಾಪಾರ ಬರ್ತಾನ ಈ ಓಮ್ಗಳ ಬೇನೊಂಜಿ ಕಮ್ಮಿ ಆಗ ಎಲ್ಲಿ ಒಂಜಿ ಯಾರ ಬೇರೆ ಬೈಕ್ ತಾಂಟ್ರಿ ಏರು ಸಾಯ್ಬೇರ ಹಾಂ ಆಳು ಬಂದು ಫೋನ್ ಮಾಡ್ತೆ ಮೇಮೆ ಫೋನ್ ಮಾಡ್ತೆ 4 ಜನ ಕೂಡು ದಾಯ್ ಈಂದೇನು ನಮ್ಮ ಮಾತೇರಲ್ಲ ಕಮ್ಮಿ ಮಾಡ್ತದೆ ಸಮಸ್ಯೆ ಇಜ್ಜಿಂದ ಈತ ಸಮಯ ಅಂಡು ಏತ ಕೋಮಗಳು ಇದು ಜಾತ್ರೆ ಅಂಡು ಅಷ್ಟಮಿ ಅಂಡು ಚೌತಿ ಅಂಡು ದಾಂಡು ತೊಗೊಂಡು ಐದು ಕೊದ್ದು ದಿಕ್ಕಲು ಬರ್ಬಾಂಡು ಏತ ಗಲಬ್ಯಾಡಿ ಏತ ಗಲಬ್ಯಾಂಡು ಅಪ್ಪಂದೇನು ಮಾತು ನಮ್ಮ ಒಂಚೂರು ಆಲೋಚನೆ ಮಾಡ್ತದೆ ಆ ಬಗ್ಗೆ ಒಂಚೂರು ಹಿಂಗೆ ತುಳುಟೊಂದಿಗೆ ಆದಂಡು ಏರ ಬಂಡವಿ ದಲಿತ ಬದ್ದು ಅಣ್ಣ ಏರು ಕಂಜಿ ಬಣ್ಣ ಅಲ್ಲ ಕಟ್ಲಾಗಿದೆ ಓಂಜಿ ಸಂಗತಿನ ಪಣ್ಣಡ ಅವೇನು ಅಂಚೆನೆ ವಿಮರ್ಶೆ ಮಲ್ಪ ಅಂದರೆ ಬುಕ್ಕೋರೆ ಫಾರ್ವರ್ಡ್ ಮಾಡ್ಕೊಳ ಬುದ್ಧಿವಂತಿಗೆ ಮಾಡಿ ಜಮಾತೆ ಇಸ್ಲಾಂ ಇದರ ವತಿಯಿಂದ ಪ್ರವಾದಿ ಮಹಮ್ಮದರ ಬಗ್ಗೆ ಗುರುಗಳ ಬಗ್ಗೆ ಅವರ ಜೀವನ ಚರಿತ್ರೆ ಬಗ್ಗೆ ಬಹಳ ಸವಿಸ್ತರವಾಗಿ ನಮಗೆಲ್ಲರಿಗೂ ಮನಸ್ಸಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಮನಸ್ಸಿಗೆ ಬಹಳ ಒಂದು ಸಮಾಧಾನ ಆಗಿದೆ. ಅವರ ಜೀವನ ಚರಿತ್ರೆ ನಾನು ಕೂಡ ಸ್ವಲ್ಪ ಓದಿದ್ದೇನೆ. ಬಹಳ ಸರಳ ಜೀವಿ, ಬಹಳ ಸುಂದರವಾದಂಥ ಅವರ ಮುಖ, ಉದಾರ ದಾನ ಧರ್ಮದಲ್ಲಿ ಭಾಳ ಶ್ರೇಷ್ಠರಾಗಿರ್ತಕ್ಕಂಥವರು. ಒಂದು ನಮ್ಮ ತರಂಗದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಒಂದು ಸ್ವಾಮೀಜಿಯವರು ಬರೆದದ್ದು ಅವರ ಬಗ್ಗೆ. ಅವರು ಮತ್ತು ಅವರ ಶಿಷ್ಯಂದರು ವಿಹಾರಕ್ಕಂತ ತೋಟದಲ್ಲಿ ಕುಳಿತಿರುವಾಗ ಒಬ್ಬ ಅವರ ಶಿಷ್ಯ ದಾರಿ ಹೋಗ ಅವರಿಗೊಂದು ದ್ರಾಕ್ಷಿಯ ಹಣ್ಣನ್ನು ಕೊಡ್ತಾರಂತೆ ಗುರುಗಳಿಗೆ. ಹತ್ತಿರದೆಲ್ಲ ಶಿಷ್ಯರಲ್ಲಿದ್ದಾರೆ. ಗುರುಗಳದನ್ನು ಪ್ರವಾದಿ ಮಹಾಮಂತರು ಅದನ್ನು ತಗೊಂಡು ಬಾಯಿಗೆ ಹಾಕ್ತಾರೆ. ಬಹಳ ರುಚಿಕರವಾದಂಥ ಮುಖದಲ್ಲಿ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಶಿಷ್ಯಂದರು ನಮಗೆ ಈಗ ಕೊಡ್ತಾರೆ ಮತ್ತು ಕೊಡ್ತಾರೆ ಅಂತ ಹೇಳಿ ಬಹಳ ಕೌತುಕದಿಂದ ನೋಡ್ತಾ ಇದ್ದಾರೆ. ಆದರೆ ಇದು ಕೊಡುವ ಅಂದಾಜಿಲ್ಲ. ಇವರು ನೋಡಿ ಬಾಯಿಗೆ ಹಾಕ್ತಾ ಇರ್ತಾರಂತೆ. ಆದರೂ ಕೂಡ ಈಗ ಕೊಟ್ಟವರು ಮತ್ತೆ ಕೊಟ್ಟವರು ಅನ್ನೋ ಭಾವನೆಯಿಂದ ಕಾದೆ ಕೂತರು. ಆದರೆ ಮೊಹಮ್ಮದ್ ಪೈಗಂಬರವರು ಪ್ರವಾದಿಯವರು ಇವರಿಗೆ ಕೊಡಲೇ ಇಲ್ಲ. ಅವನಿಗೆ ಕೂಡ ಬಹಳ ಸಂತೋಷ ಆಯಿತು ಆ ಹುಡುಗನಿಗೆ. ಅವ ಹೋದ ನಂತರ ಇವರದ್ದು ಕೇಳಲೇಬೇಕಂತ ಹೇಳಿ ಪ್ರವಾದಿ ಹತ್ರ ಕೇಳಿದ್ರಂತೆ, ಗುರುಗಳೇ, ನಾವು ನೀವು ತಿನ್ನುವಾಗ ನೋಡ್ತಾ ಇದ್ದದ್ದಲ್ಲದೆ ನೀವು ಕೊಡ್ತೀರಂತೇಳಿ ನಾವು ಕಾದದೇ ಬಂತು, ನೀವು ಯಾಕೆ ನಮಗೆ ಕೊಡಲಿಲ್ಲ ಅಂತ ಅವರಲ್ಲಿ ಪ್ರಶ್ನೆ ಮಾಡಿದಂತೆ ಶಿಷ್ಯರು. ಆವಾಗ ಪ್ರವಾದಿಯವರು, ನೋಡಪ್ಪ, ನಾನು ನಿಮಗೆ ಕೊಟ್ಟಿದ್ದರೆ ಬಹುಶಃ ನೀವು ಆ ಹುಡುಗನನ್ನು ಬೈದು ಕಳಿಸ್ತಿದ್ದರೆ ಏನು, ಅಷ್ಟು ಉಳಿಯುತ್ತವೆ, ತಿನ್ನಲಿಕ್ಕೆ ಸಾಧ್ಯವಾದಂಥ ಅದಷ್ಟು ಹುಳಿ. ನನಗೆ ನಾನಾದರೆ ಅವು ಕೊಟ್ಟದ್ದನ್ನು ಸ್ವೀಕರಿಸಿ ಅವನಿಗೆ ಮನಸ್ಸಿಗೆ ಬೇಸರ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಬಹಳ ಸಂತೋಷದಿಂದ ಅವನ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಾನು ತಿಂದಿದ್ದೇನೆ. ಅದನ್ನು ನೀವು ಯಾರು ಬೇಸರ ಮಾಡಬೇಡಿ ಅಂಥೇಳಿ. ಆದ್ದರಿಂದ ನಾವು ತಿಳಿಬೇಕಂತ ಹೇಳಿದ್ರೆ ಅವರ ಮನಸ್ಸು, ಅವರ ಭಾವನೆ ಬಹಳ ಒಂದು ವಿಶಾಲವಾಗಿ ಧರ್ಮ ಅಂದರೆ ಏನು, ಇದು ಉತ್ತರ ಇಷ್ಟವರೆಗೆ ಯಾರೂ ಕೊಟ್ಟಿಲ್ಲ. ಮಾನವ ಧರ್ಮ ಅಂತ ಒಂದು ಉಂಟಿದೆ, ಮನುಷ್ಯ ಧರ್ಮ. ಪುರಂದರದಾಸ್ ಹೇಳಿದ್ದಾರೆ, ಮಾನವ ಜನ್ಮ ಬಹಳ ದೊಡ್ಡದಂತೆ. ಯಾಕೆ ಹೇಳಿ, ನಮಗೆಲ್ಲ ಮೃಗ ಪಕ್ಷಿ ಕೀಟ ಎಲ್ಲ ಇದ್ದೇ ನಮ್ಮೊಟ್ಟಿಗೆ ಇದ್ದೇವೆ. ಆದರೆ ನಮಗೊಂದು ಮಾತಾಡಲಿಕ್ಕೆ ಬರುವಂಥ ಒಂದು ಮಾತು ಕೊಟ್ಟಿದ್ದಾನೆ. ಭಗವಂತನನ್ನು ಸ್ಮರಿಸಿ ಮಾಡುವಂಥ ಒಂದು ಹಕ್ಕು ಕೊಟ್ಟಿದ್ದಾನೆ. ಯಾವುದು ಕೆಟ್ಟದ್ದು ಯಾವುದು ತಪ್ಪು ಅಂತೇಳಿ ನಮಗೆ ಶಾಸ್ತ್ರವನ್ನು ಓದಲಿಕ್ಕೆ
ಬರಲಿಕ್ಕೆ ಜ್ಞಾನ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಹುಟ್ಟು ಅನಿವಾರ್ಯ, ಸಾವು ಯಾವಾಗ ಬರ್ತಂತ ಹೇಳಿ ಬರುವುದಿಲ್ಲ. ಆದ್ದರಿಂದ ಹುಟ್ಟು ಸಾವಿನ ಮಧ್ಯದಲ್ಲಿ ಮಾನವರಾಗಿ ಒಬ್ಬರೊಬ್ಬರನ್ನು ಪ್ರೀತಿಸಿ ಸೌಹಾರ್ದತೆಯಿಂದ ಆ ಭಗವಂತನ ಚಿತ್ತಕ್ಕೆ ನಾವು ಹೋದರೆ ನಾವು ಮನುಷ್ಯನ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತೆ ನನ್ನ ಭಾವನೆ. ಧರ್ಮ ಯಾವುದೇ ಇರಲಿ, ಉದಾಹರಣೆಗೆ ನಾವೇನು ಸೂರ್ಯನಾರಾಯಣ ಅಂತೇಳಿ ಹೇಳ್ತೇವೆ ಭಗವಂತನನ್ನು, ಅದನ್ನು ಸೃಷ್ಟಿ ಮಾಡಿದವನು ಯಾರು? ಅದರ ಬೆಳಕು ಯಾರಿಗೆ ಬೇಡ? ಒಂದೇ ಒಂದು ಅರ್ಧ ಗಂಟೆ ಸೂರ್ಯ ಮೂಡದೇ ಇದ್ದರೆ ಪ್ರಪಂಚ ಏನಾದೀತು. ಅದೇ ರೀತಿ ಗಾಳಿ ನಿಮ್ಮ ಸ್ಪರ್ಶ ಆಗ್ತದೆ, ಅದರ ವೆಯ್ಟ್ ಎಷ್ಟು, ಅದರ ಗುಣ ಏನು, ಅದರ ಬಣ್ಣ ನಮಗೇನು ಗೊತ್ತಿದೆ? ಇಲ್ವಲ್ಲ. ಅದು ಬಂದಾದರೆ ಬದುಕಲು ಸಾಧ್ಯವಿದೆ. ಅದೇ ರೀತಿ ನೀರು, ಬೆಟ್ಟ ಗುಡ್ಡ ಕಣಿವೆಗಳು, ನದಿಗಳು, ಇದನ್ನಲ್ಲಿ ಯಾರು ಸೃಷ್ಟಿ ಮಾಡಿದವರು? ಯಾರು? ಭಗವಂತ. ಅದೇ ರೀತಿ ಮನಸ್ಸಿನಲ್ಲಿ ಕೂಡ ಇದೆ. ಸರಿ, ನಮಗೆ ದೇಹದಲ್ಲಿ ಬೆಚ್ಚಾದರೆ, ಗರಂ ಆದರೆ ಉಸಿರಾಡಲಿಕ್ಕೆ ಆಗೋದಿಲ್ಲ, ಶೀತ ಆದರೆ ಅದು ಕೂಡ ಆಗುವುದಿಲ್ಲ. ಇನ್ನೊಂದು, ನಮ್ಮೊಳಗೊಂದು ಆತ್ಮ ಇದ್ದಾನೆ, ಇದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಕೆಲಸ ಮಾಡದಿರ್ಬೋದು, ಎಲ್ಲರೂ ಹಂಪನಟ್ಟೆ ಹೋಗದಿರ್ಬೋದು, ಆದರೆ ಹುಟ್ಟಿನಿಂದ ಇಷ್ಟರವರೆಗೆ ಯಾಂತ್ರಿಕವಾಗಿ ಶ್ವಾಸೋಚ್ಛ್ವಾಸ ಮಾಡೋದು ಯಾರು? ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ ನಾನು. ನಮಗೆ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿದೆಯಾ? ಕಣ್ಣಿನ ನೋಡಲಿಕ್ಕೆ ನಮಗೆ ಆಗಬಾರದು, ಕಣ್ಣು ಮುಚ್ಚಿರ್ಬೋದು. ಆದ್ದರಿಂದ ಭಗವಂತ ನಮ್ಮೊಳಗೆ ಇದ್ದಾನೆ. ಇನ್ನೊಬ್ಬನ್ನು ನೋಡುವಾಗ ಆ ಭಗವಂತ ರೂಪದ ನಾವು ಅದನ್ನು ಕಾಣಬೇಕು. ಇದು ನಮ್ಮ ಶಾಸ್ತ್ರದಲ್ಲಿದೆ. ನಮ್ಮಲ್ಲಿ ಸರ್ವಜನತ್ವ ಸುಖಿನ ಹೊಂದಿದ್ದು ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ನಮ್ಮ ಪ್ರಾರ್ಥನೆ. ಈ ಮೂರು ಧರ್ಮಗಳು ಅವರವರ ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಯೇಸು ಕ್ರಿಸ್ತರ ಜನ್ಮ ದಿನಾಚರಣೆ ಆಗಿರ್ಬೋದು, ಮೊಹಮ್ಮದ್ ಪೈಗಂಬರ ದಿನಾಚರಣೆ ಆಗಿರ್ಬೋದು, ಆ ಸಮಯದಲ್ಲಿ ಮಾತ್ರ ಅವರನ್ನು ನಾವು ಉಲ್ಲೇಖ ಮಾಡಿದರೆ ಸಾಲದು. ಆ ತಿಂಗಳಲ್ಲಿ ಮಾತ್ರ ಅವರನ್ನು ಸ್ಮರಿಸಿದರೆ ಸಾಲದು. ವರ್ಷ ಪೂರ್ತಿ ಅವರನ್ನು ನಾವು ಸ್ಮರಿಸಬೇಕು. ಆವಾಗ ಮಾತ್ರ ನಮ್ಮ ಜೀವನ ಸಾರ್ಥಕ. ಧರ್ಮ ಅಂತ ಇದೆ, ನಮ್ಮೆಲ್ಲರದು ಮನುಷ್ಯ ಧರ್ಮ, ಮಾನವ ಧರ್ಮ ಅಂತ ನಾವು ತಿಳಿದುಕೊಂಡಿದ್ದೇವೆ. ಮೂರು ಧರ್ಮಗಳಿದೆ. ಈಗ ಇಲ್ಲಿ ನಮ್ಮ ಪರಿಸರದಲ್ಲಿ ಬದುಕುವಂಥದ್ದು ಹಿಂದೂ, ಕ್ರೈಸ್ತ, ಮುಸ್ಲಿಂ ಧರ್ಮ. ಒಂದು ವೇಳೆ ನಮಗೆ ನಾವು ಪ್ರಶ್ನೆ ಹಾಕಿಕೊಂಡ್ರೆ, ಈ ಧರ್ಮಗಳೇ ಇಲ್ಲ ಅಂತಾದರೆ ನಾವು ಹೇಗಿರುತ್ತಿದ್ದೇವೆ? ಆ ಪ್ರಶ್ನೆ ನಮಗೆ ಕೇಳಬೇಕು. ಒಂದು ಧರ್ಮ ಇದ್ದ ಕಾರಣ ಆ ಧರ್ಮದ ಆ ಸೀಮಿತ ಕಂಪೌಂಡ್ ಮೌಂಡ್ ಅಂತೇವೆ, ಅದರ ಒಳಗೆ ನಾವಿದ್ದೇವೆ. ಆವಾಗ ಮಾತ್ರ ನಾವು ಇಷ್ಟರ ಸಮಯ ಬದುಕಿದ್ದೇವೆ. ಇಲ್ಲದಿದ್ದರೆ ಕಾಡು ಪ್ರಾಣಿಗಳಾಗಿ ಇರ್ತಿದ್ದೇವೆ ಏನೋ. ಖಂಡಿತವಾಗಿ ನಾನು ಊಹಿಸುವುದಾದರೆ ಖಂಡಿತ ಆ ಥರ ನಾವು ಇರ್ತಿದ್ದೇವೆ. ಕ್ರೈಸ್ತ ಧರ್ಮ ನಮ್ಮ ಧರ್ಮ, ಕ್ರೈಸ್ತ ಧರ್ಮ. ಇದರ ಬಗ್ಗೆ ಹೇಳುವಾಗ ನಾನು ಕ್ರೈಸ್ತ ಧರ್ಮದಲ್ಲಿ ಬದುಕುವವನು ಇನ್ನೊಂದು ಧರ್ಮಕ್ಕೆ ತೊಂದರೆ ಕೊಡುವವನು ಆಗಿರಬಾರ್ದು. ಇನ್ನೊಬ್ಬ ಧರ್ಮಕ್ಕೆ, ನನ್ನ ನೆರೆಕರಿಯವರಿಗೆ, ನನ್ನ ಪರಿಸರವರಿಗೆ ನಾನು ತೊಂದರೆ ಕೊಡಬಾರ್ದು. ಆ ಥರ ಆಗಬಾರ್ದು. ಹಿಂದೂಗಳ ಕೂಡ ಹಾಗೆ, ಮುಸ್ಲಿಮ್ಗಳು ಕೂಡ ಹಾಗೆ. ಯಾಕಂತ ಹೇಳಿದ್ರೆ ನಾವು ಮಾನವ ಧರ್ಮ, ಮನುಷ್ಯ ಧರ್ಮ. ನಾವು ಈಗಿನ ಪರಿಸ್ಥಿತಿಯಲ್ಲಿ ಹಿಂದಿನ ಕಾಲಕ್ಕೆ ಹೋಗೋದಕ್ಕಿಂತ ಮುಂದೆ ನಾವು ಏನಾಗಬೇಕು, ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಿನಿಂದ ಯಾವ ರೀತಿ ಬದುಕಬೇಕು. ಈಗಿನ ಪರಿಸ್ಥಿತಿಯಲ್ಲಿ ನೋಡುವಾಗ ನಾವು ಹಿರಿಯರಿಗೆ ಗೌರವ ಕೊಡ್ತೇವೆ. ಈಗ ನಮಗೆ ಕಾಲ ಬಂದಿದೆ, ನಮ್ಮ ಕಿರಿಯರಿಗೂ ಕೂಡ ಗೌರವ ಕೊಡುವಂಥ ಕಾಲ ಬಂದಿದೆ. ಯಾವಾಗ ನಾವು ನಮಗಿಂತ ಹಿರಿಯರಿಗೆ ನಾವು ಗೌರವ ಕೊಡಲಿಕ್ಕೆ ಮರೆತು ಹೋಗ್ತೀವ, ಖಂಡಿತವಾಗಿ ಮುಂದಿನ ಜೀವನದಲ್ಲಿ ನಮಗೆ ಖಂಡಿತವಾಗಿ ಸುಖ, ನೆಮ್ಮದಿ ಖಂಡಿತ ಇಲ್ಲ. ಇದೆಯಾ? ಖಂಡಿತ ಇಲ್ಲ. ಸಮಾನವಾಗಿ ಮನುಷ್ಯರನ್ನು ಕಾಣಬೇಕು. ಒಂದು ಚಿಕ್ಕ ಮಗು ಆಗಿರ್ಬೋದು, ಒಬ್ಬ ಹಿರಿಯರು ಕೂಡ ಆಗಿರ್ಬೋದು, ಅವರಿಗೆ ಸಮಾನ ದೃಷ್ಟಿಯಲ್ಲಿ ಕಾಣುವಂಥ ಆ ಮನೋಭಾವ ನಮ್ಮಲ್ಲಿ ಬೆಳೆಸಬೇಕು. ಹಿಂದೂಗಳು ಮೊನ್ನೆ ನಮ್ಮ ಕೊಲ್ಯದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಿದಿರ. ಖಂಡಿತವಾಗಿ ಅನೇಕ ಧರ್ಮದವರು ಭಾಗವಹಿಸಿದರು, ಅಧಿಕ ಸಂಖ್ಯೆಯಲ್ಲಿದ್ದರು. ಈಗ ಮುಸ್ಲಿಂ ಧರ್ಮದವರು ನೀವು ಕೂಡ ಆಚರಣೆ ಮಾಡ್ತಾ ಇದ್ದೀರಾ, ಕ್ರೈಸ್ತ ಧರ್ಮದವರು ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಆ ಹಬ್ಬಗಳಲ್ಲಿ ಕರೆಯದೇ ಭಾಗವಹಿಸುವಂಥ ಒಂದು ಒಳ್ಳೆಯ ಮನಸ್ಸು ನಮ್ಮಲ್ಲಿ ಸೃಷ್ಟಿಯಾಗಬೇಕು. ಅಲ್ಲಿ ಒಂದು ಕಾರ್ಯಕ್ರಮ ಇದೆ, ನಾವು ಹೋಗಬೇಕು, ಅವರ ಜೊತೆಯಲ್ಲಿ ನಾವು ಸೇರಬೇಕು. ಆ ಭಾವನೆ ಯಾವಾಗ ನಮ್ಮಲ್ಲಿ ಬರ್ತದ, ಆವಾಗ ಮಾತ್ರ ಈ ಉಳ್ಳಾಳ ಪರಿಸರದಲ್ಲಿ, ಈ ಸಮಾಜದಲ್ಲಿ ನಾವು ಸಹೋದರ ಭಾವದಿಂದ ಬದುಕಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗ್ತದೆ. ಸರಿಯಾ? ಖಂಡಿತವಾಗಿ ನಾವು ಮರೆತು ಬಿಡ್ತೇವೆ. ಅದು ಅವರ ಕಾರ್ಯಕ್ರಮ, ಇದು ಇವರ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಾವು ಯಾಕೆ ಹೋಗಬೇಕು? ಅಷ್ಟರ ಸಮಯ ಆ ಭಾವನೆ, ಆ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಯಾವಾಗ ತನಕ ಇದೆಯಾ, ಈ ಸಮಾಜ, ಈ ಪರಿಸರ ಖಂಡಿತವಾಗಿ ಉದ್ಧಾರ ಆಗುವುದಿಲ್ಲ. ಇಂತಹ ಸಭೆಗಳು ಖಂಡಿತವಾಗಿ ವ್ಯರ್ಥ ಅಂತ ನಾನು ಹೇಳ್ತಾ ಇದ್ದೀನಿ.
ಎಲ್ಲ ಧರ್ಮದರು ಈ ಆಚರಣೆ ಮಾಡುವಂಥ ಎಲ್ಲ ಸಭೆ ಸಮಾರಂಭಗಳು ಅದು ವ್ಯರ್ಥವೇ. ಆ ಭಾವನೆಗಳು ನಮ್ಮಲ್ಲಿ ಬರಬೇಕು. ಇಂದಿನ ಈ ಸಭೆ ಖಂಡಿತವಾಗಿ ನಮಗೆಲ್ಲರಿಗೂ ಪ್ರೇರಣೆ ಆಗಲಿ, ಆ ಭಾವನೆ ನಮ್ಮಲ್ಲಿ ಬರಲಿ. ಯಾಕೆಂತ ಹೇಳಿದರೆ ಮುಂದಿನ ತಿಂಗಳು ಕ್ರೈಸ್ತ ಧರ್ಮದ ಕ್ರಿಸ್ಮಸನ್ನು ಆಚರಿಸ್ತಾರೆ. ಬನ್ನಿ, ನಿಮಗೆ ಕರೆ ಕೊಡ್ತಾ ಇದ್ದೀವಿ. ಡಿಸೆಂಬರ್ ತಿಂಗಳ 11ನೇ ತಾರೀಕಿನಂದು ಈ ಅಂಬೇಡ್ಕರ್ ಗ್ರೌಂಡಲ್ಲಿ ಈ ಕಾರ್ಯಕ್ರಮ ಇದೆ. ಇದೇ ನಿಮಗೆ ಕರೆ ಅಂತ ತಿಳಿದುಕೊಳ್ಳಿ. ನಿಮಗೆ ವೈಯಕ್ತಿಕವಾಗಿ ಕರೆ ಭಾರತದ ನಿಮ್ಮೆಲ್ಲರ ಮುಖವನ್ನು ನಮಗೆ ಕಾಣುವಂತಾಗಲಿ, ನೋಡುವಂತಾಗಲಿ. ಯಾಕೆ ಅಂಥ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸುವುದರಿಂದ ನಮ್ಮಲ್ಲಿ ಸಂಬಂಧ ಬೆಳೆಯುತ್ತದೆ, ನಮ್ಮಲ್ಲಿ ನಾವು ಪರಸ್ಪರ ಒಬ್ಬರನ್ನೊಬ್ಬರು ಪರಿಚಯಿಸಲಿಕ್ಕೆ ಅನುಕೂಲ ಆಗ್ತದೆ. ಅಂಥ ಭಾವನೆ ನಮ್ಮಲ್ಲಿ ಸೃಷ್ಟಿಯಾಗಬೇಕು. ಈಗ ಇವರೊಂದು ಒಳ್ಳೆಯ ಮಾತನ್ನು ಹೇಳಿದರು, ನಾವು ಮಾನವ ಧರ್ಮ ಮನುಷ್ಯರು ಅಂತ. ಖಂಡಿತವಾಗಿ ನಾನು ಮೆಚ್ಚುತ್ತೇನೆ. ಬಂಡೆಕಲ್ಲಿನ ಮೇಲೆ ಬಿದ್ದ ಮಳೆ ನಮಗೆ ಯಾವುದು ಪ್ರಯೋಜನಕ್ಕೆ ಬರಲ್ಲ, ಅದು ವ್ಯರ್ಥ. ಒಂದು ವೇಳೆ ಆ ಬಂಡೆಕಲ್ಲಿ ನಮ್ಮ ಮೇಲೆ ಬೀಳುವಂಥ ಮಳೆ ಒಂದು ನೆಲದ ಭೂಮಿಯ ಮೇಲೆ ಬಿದ್ದಿದ್ದರೆ ಆ ಭೂಮಿಯಲ್ಲಿ ಏನು ಬೀಜ ಇದೆ, ಗಿಡ ಸಸ್ಯಗಳಿದೆ, ಅವುಗಳಿಗೆ ಉಪಯೋಗಕ್ಕೆ ಬರ್ತದೆ, ಅವುಗಳು ಬೆಳೆಯುತ್ತವೆ. ಅದೇ ರೀತಿ ನಮ್ಮ ಜೀವನ ಆಗಲಿ ಅಂತ 1,24,000 ಪ್ರವಾದಿಗಳನ್ನು ದೇವನು ಈ ಭೂಮಿಗೆ ಕಳಿಸಿಕೊಟ್ಟಿದ್ದಾನೆ ಅಂತ ಹೇಳಿ, ಆಯಾ ಸಂದರ್ಭದಲ್ಲಿ ಆಯಾ ಸಮುದಾಯದಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಪ್ರವಾದಿಗಳ ಆಗಮನವಾಗಿದೆ. ಒಟ್ಟು ಆ ಒಂದು ಸತ್ಯ ಧರ್ಮವನ್ನು ಇಲ್ಲಿ ಅನುಷ್ಠಾನಗೊಳಿಸುವುದಕ್ಕಾಗಿ ಇಲ್ಲಿ ಪ್ರವಾದಿಗಳ ಆಗಮನ ಆಗಿದೆ ಎಂಬ ವಿಚಾರವನ್ನು ತಮಗೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಕೂಡ ಭಗವದ್ಗೀತೆಯಲ್ಲಿ ಕೂಡ ಈ ವಿಚಾರ ಬರ್ತದೆ. ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅದು ಅರ್ಜುನಿಗೆ ಹೇಳಿದ ಮಾತಲ್ಲ, ಅದು ಸರ್ವವ್ಯಾಪಿಯಾದಂಥ ಮಾತು. ಎಲ್ಲಿ ಧರ್ಮವು ನಾಶವಾಗಿ ಅಧರ್ಮ ತಲೆ ಎತ್ತುತ್ತದೋ ಆಗ ಅಧರ್ಮವನ್ನು ಮೆಟ್ಟಿ ಸತ್ಯ ಧರ್ಮವನ್ನು ಸ್ಥಾಪನೆಗೊಳಿಸಲಿಕ್ಕಾಗಿ ದೇವನು ಪ್ರತಿ ಯುಗದಲ್ಲೂ ಅವತಾರವೆತ್ತುತ್ತಾನಂತೆ. ಇದಕ್ಕೆ ಒಂದು ಸಾಮ್ಯತೆ ಇದೆ. ಆ ವಿಷಯ ಹೇಳಿದೆ ಅಂದರೆ ಅವರು ಹೇಳಿದ್ದು ಕೂಡ ಮತ್ತು ಈ ವಿಷಯ ಕೂಡ ಒಂದು ಸಾಮ್ಯತೆ ಇದೆ. ಆದ್ದರಿಂದ ಈ ಧರ್ಮದ ಮೂಲ ಇಲ್ಲಿದೆ ಎಂಬ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಕೆಲವೊಂದು ಪ್ರವಾದಿಗಳ ಬಗ್ಗೆ ಕುರಾನ್ನಲ್ಲಿ ಪ್ರಸ್ತಾಪ ಆಗಿದೆ. ಇಲ್ಲಿ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಹಾಗೂ ಶ್ರೀರಾಮನ ಚರಿತ್ರೆ, ಇದಕ್ಕೆ ಕೂಡ ಎಲ್ಲೋ ಒಂದು ಕಡೆ ಸಾಮ್ಯತೆ ಕಂಡು ಬರ್ತಾ ಇದೆ. ಶ್ರೀರಾಮ ತನ್ನ ಪತ್ನಿ ಮತ್ತು ಮಕ್ಕಳನ್ನು ಒಂದು ಕಾರಣಕ್ಕಾಗಿ ಒಂದು ಕಡೆ ಬಿಟ್ಟು ಬರ್ತಾರೆ. ಹಾಗೆಯೇ ಇಬ್ರಾಹಿಂ ಅಲೈಹಿಸ್ಸಲಾಂರವರು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ತನ್ನ ಪತ್ನಿ ಮತ್ತು ಮಗುವನ್ನು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಬಿಟ್ಟು ಬರ್ತಾರೆ. ಇಲ್ಲಿ ಕೂಡ ಒಂದು ಸಾಮ್ಯತೆ ಕಾಣ್ತಾ ಇದೆ. ಹಾಗೆಯೇ ಕ್ರೈಸ್ತ ಧರ್ಮದಲ್ಲಿ, ಇಸ್ಲಾಂ ಧರ್ಮದಲ್ಲಿ ಮತ್ತು ಹಿಂದೂ ಧರ್ಮದಲ್ಲಿ ಪ್ರಸ್ತಾಪ ಇರುವಂಥ ಒಂದು ವ್ಯಕ್ತಿತ್ವ. ಇಸ್ಲಾಮಿನಲ್ಲಿ ಮೂಸಾ ನಬಿ ಅಲೈಹಿಸ್ಸಲಾಂ ಅಂತ ಹೇಳ್ತಾರೆ, ಕ್ರೈಸ್ತರಲ್ಲಿ ಒಡಂಬಡಿಕೆಯಲ್ಲಿ ಮೋಸೆ. ಹಾಗೆಯೇ ಶ್ರೀಕೃಷ್ಣರ ಒಂದು ವ್ಯಕ್ತಿತ್ವ ಕೂಡ ಸ್ವಲ್ಪ ಸಮಾನತೆಯನ್ನು ಕಂಡು ಬರ್ತಾ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಶ್ರೀಕೃಷ್ಣರು ಅವರ ಮಾವ ಕಂಸ ತನ್ನ ಸಹೋದರಿಯ ಮಕ್ಕಳ ಹುಟ್ಟುವಂಥ ಗಂಡು ಮಕ್ಕಳಲ್ಲಿ ತನಗೆ ಪ್ರಾಣಾಪಾಯವಿದೆ ಎಂಬ ಕಾರಣಕ್ಕಾಗಿ ಎಲ್ಲ ಗಂಡು ಮಕ್ಕಳನ್ನು ಕೊಲ್ಲಿಸ್ತಾನೆ. ಆದರೆ ಕೊನೆಗೆ ತನ್ನ ತಂಗಿ ಮತ್ತು ಅವಳನ್ನು ಜೈಲಲ್ಲಿ ಇಟ್ಟಿರ್ತಾರೆ. ಅಲ್ಲಿ ಸೆರೆಮನೆಯಲ್ಲಿ ಅಲ್ಲಿ ಒಂದು ಗಂಡು ಮಗುವಿಗೆ ಜನ್ಮವಾಗ್ತದೆ, ಭಾಳ ರಹಸ್ಯವಾಗಿ, ಕಂಸನಿಗೆ ಗೊತ್ತಿರದಂತೆ. ಆ ಮಗುವನ್ನು ನದಿಯಲ್ಲಿ ಅಲ್ಲ, ರಾತ್ರಿ ತಂದೆಯಾದ ವಸುದೇವ ಆ ಮಗುವನ್ನು ಬೇರೊಂದು ಕಡೆ ಬಿಟ್ಟು ಆ ಮಗುವಿಗೆ ರಕ್ಷಣೆಗಾಗಿ ಒಂದು ಮನೆಯಲ್ಲಿ ಬಿಟ್ಟು ಬರ್ತಾರೆ. ಆ ಮಗು ಬೆಳೆದು ಮುಂದೆ ಸತ್ಯ ಧರ್ಮವನ್ನು ಸ್ಥಾಪಿಸಲು ಪ್ರಯತ್ನಿಸ್ತಾನೆ. ಹಾಗೇನೆ ಮೂಸಾ ನಬಿ ಕೂಡ ಫಿರೌನ್ನ ಫಿರೌನ ರಾಜ, ಆವತ್ತಿನ ರಾಜ, ಆ ಸಂದರ್ಭದಲ್ಲಿ ಹುಟ್ಟುವಂತಹ ಗಂಡು ಮಕ್ಕಳಿಂದ, ಆ ರಾಜ್ಯದಲ್ಲಿ ಹುಟ್ಟುವಂತಹ ಗಂಡು ಮಕ್ಕಳಿಂದ ಫಿರೌನಿಗೆ ಅಪಾಯ ಇದೆ ಎಂಬ ಕಾರಣಕ್ಕೆ ಅಲ್ಲಿ ಗಂಡು ಮಕ್ಕಳನ್ನು ಕೊಲ್ಲಿಸ್ತಾನೆ. ಆದರೆ ಅಲ್ಲಾಹನ ವಿಧಿಯಂತೆ ಮೂಸಾ ನಬಿಯವರು ಜನಿಸ್ತಾರೆ ರಹಸ್ಯವಾಗಿ. ಅವರನ್ನು ನದಿಯಲ್ಲಿ ತೊಟ್ಟಿಲಿನಲ್ಲಿ ತೇಲಿಬಿಡ್ತಾರೆ. ಆ ಮಗು ಕೂಡ ಫಿರೌನ್ನ ಆಸ್ಥಾನಕ್ಕೆ ಬಂದು ಸೇರ್ತದೆ. ಫಿರೌನ್ನ ಪತ್ನಿಯಾದ ಆಸಿಯಾ ಬೀವಿಯವರು ಆ ಮಗುವನ್ನು ಪಾಲಿಸ್ತಾರೆ. ಕೊನೆಗೆ ಅಲ್ಲಿ ಕೂಡ ಸತ್ಯ ಧರ್ಮವನ್ನು ನೆಲೆಗೊಳಿಸಲಾಗ್ತದೆ. ಇದು ಕೂಡ ಯಾಕೆ ಹೇಳ್ತಾ ಇದ್ದೀನಿ, ನಾನು ಹೇಳಿದಲ್ಲಿ ಎಷ್ಟು ಇರ್ಬೋದು, ಆದರೂ ಕೂಡ ಒಂದಕ್ಕೊಂದು ಸಾಮ್ಯತೆ ಇದೆ ಎಂಬ ವಿಚಾರವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಇರುವಾಗ ಈ ಒಂದು ವಸ್ತು ವಿಷಯ ನಾವೆಲ್ಲರೂ ಅರಿಬೇಕು, ಪರಸ್ಪರ ಅರಿತುಕೊಳ್ಬೇಕು. ಇದೊಂದು ಸಂದರ್ಭ ಎಂಬ ಹಾಗಾಗಿ ಈಗ ನಮ್ಮ ಕಾರ್ಯಕ್ರಮ ಮುಖ್ಯ ಭಾಷಣಕಾರರು ಬಂದ ಒಂದು ಡಾಕ್ಟರ್ ಮುಬೀನ್ ರವರು. ಹಾಗೆ ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಬಹಳ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತಾ